ಯೋಗೇ ತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಯೋಗೇ ತು ಇಮಾಂ. ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ, ಕೇಳು. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ. ಹೇಗಿದ್ದೀರಾ ಎಲ್ರು? ಎಲ್ರು ಚೆನ್ನಾಗಿದ್ದೀರಾ? ಕೇಳಿಸ್ತಾ ಇದೆಯಾ? ಓಕೆ, ಹರಿ ಬೋಲ್. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ನಾವೆಲ್ಲ ಕೀರ್ತನೆ ಮಾಡಿ ಮುಂದೆ ಹೋಗೋಣ. ಓಕೆ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದಾನಂದನ ವೃಜ ಜನ ರಂಜನ, 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 ಯಮುನಾ ತೀರಾ ವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. हरिनाम संकीर्तन की जाए, चैतन्य महाप्रभु जी की जाए, ಶ್ರೀಲ ಪ್ರಭುಪಾದ ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ, ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಸೊ ಎಲ್ರಿಗೂ ಇವತ್ತಿನ ಅಧ್ಯಾಯಕ್ಕೆ ಸ್ವಾಗತ. ಗೀತಾ ಸಾರಾಂಶ ಅಂತ 2ನೇ ಅಧ್ಯಾಯ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. 1 ನಿಮಿಷ ಟೈಮ್ ಕೊಡಿ ನನಗೆ. ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ, ಆಗೋರೆಲ್ಲ ಆಗ್ಲಿ, ಹಾಗೆ ನಾವು ಸ್ಟಾರ್ಟ್ ಮಾಡೋಣ. ಮಾತಾಜಿಯವರು ಹರೇ ಕೃಷ್ಣ ಪ್ರಾರ್ಥನಾ ಪ್ರಸಾದ್ ಮಾತಾಜಿ ವೀರಭದ್ರಯ್ಯ. ಹರೇ ಕೃಷ್ಣ. ಯಜ್ಞ ಶ್ರೀ ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ ಹರೇ ಕೃಷ್ಣ. ಧನ್ಯವಾದಗಳು. 1 ಸೆಕೆಂಡ್. ಜ್ಯೋತಿ ಮಾತಾಜಿ ನಮ್ಮ ಕೋ ಹೋಸ್ಟ್ ಜಾಯ್ನ್ ಆಗಿದ್ದಾರಾ? ಹರೇ ಕೃಷ್ಣ ಮಾತಾಜಿ ಇದ್ದೀರಾ?
ಹರೇ ಕೃಷ್ಣ ಪ್ರಭುಜಿ. ಹೌದು, ಈಗ ಪ್ರಭುಜಿ ಅದು ಅಟೆಂಡೆನ್ಸ್ ಲಿಂಕ್ ನನಗೆ ಬಂದಿಲ್ಲಲ್ಲ, ಹೇಗೆ ಸರ್? ನೀವು ಸುಚಿತ್ರಾ ಮಾತಾಜಿ ಹತ್ರ ತಗೋಬೇಕು. ಓಕೆ ಪ್ರಭುಜಿ. ಅದನ್ನ ನೀವು ಇಲ್ಲಿ ಹಾಕಬೇಕು. Okay. ನಿನ್ನೆ ಹಾಕಿದ್ರಲ್ಲ ನೀವು ಗ್ರೂಪಲ್ಲಿ? ಇಲ್ಲ, ನನಗೆ ನಿನ್ನೆ ಹಾಕಿರ್ಲಿಲ್ಲ ಪ್ರಭುಜಿ, ಅವರು ಹಾಕಿರ್ಲಿಲ್ಲ. ಅದೇ. ಹೌದಾ? ಅದಕ್ಕೆ ನಿನ್ನೆ ನಮ್ದು ಅಟೆಂಡೆನ್ಸ್ ಯಾರ್ದು ಅಷ್ಟು ರೆಕಾರ್ಡ್ ಆಗಿಲ್ಲ, ಅದು ನಾವು ಮಾಡ್ಕೋಬೇಕಿನ್ನೆ. ಎನಿವೆ, ಈಗ ನೀವು 3 ಸಲ ಅಟೆಂಡೆನ್ಸ್ ಲಿಂಕ್ ಹಾಕಿ, ನಾನು ಮಿಡ್ಲಲ್ಲಿ ನಿಮ್ಗೆ ಹೇಳಿದ ಹಾಗೆ ನಾನು ಮಿಡ್ಲಲ್ಲಿ ಅಟೆಂಡೆನ್ಸ್ ಮತ್ತೆ ಇನ್ನೊಂದ್ಸಲ ಪೌಸ್ ಮಾಡ್ತೇನೆ ಕ್ಲಾಸನ್ನ. ಓಕೆ, ಧನ್ಯವಾದಗಳು ಎಲ್ರಿಗೂ. ಓಕೆ ಮಾತಾಜಿ, ಹರೇ ಕೃಷ್ಣ. ಅದು ಸುಚಿತ್ರಾ ಮಾತಾಜಿ ಅವ್ರ ಹತ್ರ ಕೇಳ್ತೇನೆ, 1 ಸೆಕೆಂಡ್. ನಿಮಗೆ ಮತ್ತೆ ಅವರು ನಂಬರ್ ಇಲ್ಲದೆ ಇರ್ಬೋದು. ಓಕೆ ಪ್ರಭುಜಿ. ಮಾತಾಜಿ, ಜ್ಯೋತಿ ಮಾತಾಜಿ, ಕೃಷ್ಣ ಪ್ರಭುಜಿ. ಹಾ, ನಿಮ್ಮ ವಾಟ್ಸಾಪಿಗೆ ಕಳಿಸಿದ್ದೇನೆ, ಓಕೆ ಅದನ್ನ ಪ್ರಭುಜಿ. ನೀವು ಹಾಕ್ತಿರಲ್ಲ? ಓಕೆ ಪ್ರಭುಜಿ. ಓಕೆ ಹ್ಮ್. ಓಕೆ, ಈಗಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾಪ್ ಮಾಡಿ ಒಂದ್ಸಲ ಅಟೆಂಡೆನ್ಸ್ ಹಾಕ್ಸಲ್ಲ ಆಗುತ್ತೆ. ಓಕೆ, ಓಕೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಅಧ್ಯಾಯ 2, ಗೀತಾ ಸಾರಾಂಶ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೈ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನೇ ಹ್ಯಾಂಡ್ ರೈಸ್ ಮಾಡಿದ್ದೇನಾ? ಓಕೆ ಓಕೆ. ಈಗ ನಾವು 1ನೇ ಅಧ್ಯಾಯದ ಸಂಕ್ಷಿಪ್ತವಾಗಿ ಏನನ್ನ ತಿಳ್ಕೊಂಡ್ವಿ ಅನ್ನೋದನ್ನ ನೋಡ್ಲಿಕ್ಕೆ ಹೋದಾಗ, ಯಾರು ಹೇಳ್ತೀರಾ? ಮೊದಲನೇದಾಗಿ ಇಸ್ಕಾನಿನ ಫೌಂಡರ್ ಆಚಾರ್ಯರ ಹೆಸರು ಯಾರಿಗೆ ಗೊತ್ತಿದೆ? ಹೇಳ್ಬಹುದು, ಅನ್ಮ್ಯೂಟ್ ಮಾಡಿ. ಇಸ್ಕಾನಿನ ಫೌಂಡರ್ ಆಚಾರ್ಯರ ಹೆಸರು ನಿರ್ಮಲಾ ಮಾತಾಜಿ. ಪ್ರಭುಜಿ, ಎಸಿ ಭಕ್ತಿವೇದಾಂತ ಪ್ರಭುಪಾದರು, ಶೀಲಾ ಪ್ರಭುಪಾದರು. ಹರಿ ಬೋಲ್, ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಆಮೇಲೆ ಭಗವದ್ಗೀತೆಯಲ್ಲಿ ಮತ್ತೆ ಯಾರಿಗಾದ್ರೂ ಚಾನ್ಸ್ ಕೊಡೋಣ. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದಾವೆ ಮತ್ತು ಎಷ್ಟು ಶ್ಲೋಕಗಳಿದಾವೆ? 18 ಅಧ್ಯಾಯಗಳು, 700 ಶ್ಲೋಕಗಳು. ವೆರಿ ಗುಡ್, ಹರಿ ಬೋಲ್, ಹರಿ ಬೋಲ್. ಸೊ ಮೊದಲನೆಯ ಶ್ಲೋಕದಲ್ಲಿ ಯಾರು ಹೇಳ್ತಾರೆ? ಧೃತರಾಷ್ಟ್ರ ಹೇಳ್ತಾನೆ. ಓಕೆ, ಸೊ ಈಗ ನಾವು 3 ವ್ಯಕ್ತಿತ್ವದ
ಪ್ರತಿಕ್ರಿಯೆಯನ್ನ ನೋಡಿದ್ವಿ. ಯಾರು ಆ 3 ವ್ಯಕ್ತಿಗಳು? ಧೃತರಾಷ್ಟ್ರ, ದುರ್ಯೋಧನ, ಅರ್ಜುನ. ಧೃತರಾಷ್ಟ್ರ, ದುರ್ಯೋಧನ ಮತ್ತೆ ಅರ್ಜುನ. ಸೊ ದುರ್ಯೋಧನನ ಪ್ರತಿಕ್ರಿಯೆ ಹೇಗಿತ್ತು? ಅವನು ಏನ್ ಮಾಡ್ತಾನೆ? ಅವನು ದ್ರೋಣಾಚಾರ್ಯರ ಶಿಬಿರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ತಾಮಸಿಕ. ರಾಜಸಿಕ. ದುರ್ಯೋಧನ ರಾಜಸಿಕ, ಧೃತರಾಷ್ಟ್ರ ತಾಮಸಿಕ, ಸಾತ್ವಿಕವಾಗಿ ಅರ್ಜುನ. ಬಟ್ ಅವನೇನ್ ಮಾಡ್ತಾನೆ? ದ್ರೋಣಾಚಾರ್ಯರ ಹತ್ರ ಹೋಗಿ ಏನ್ ಹೇಳ್ತಾನೆ ದುರ್ಯೋಧನ? ನಿನ್ನ ಚತುರ ಶಿಷ್ಯನಾದ ದೃಪದನ ಮಗನಾದ ದೃಷ್ಟದ್ಯುಮ್ನನು, ದೃಷ್ಟದ್ಯುಮ್ನನ ಹೆಸರು ಬೇಕು, ಅವನು ವ್ಯೂಹ ರೂಪದಲ್ಲಿ ರಚಿಸಿದ ಸೈನ್ಯವನ್ನ ನೋಡು ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಹೋಗಿಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ದ್ರೋಣಾಚಾರ್ಯರು ಮತ್ತೆ ದೃಪದನ ಸಂಬಂಧ ಏನು ಅನ್ನೋದನ್ನ ನಾನು ನಿಮಗೆ ಹೇಳಿದೆ ನಿನ್ನೆ. 1 ಸೆಕೆಂಡ್. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ಸೊ ಅದಾದ್ಮೇಲೆ ಯುದ್ಧದಲ್ಲಿ ಕೃಷ್ಣ ಊದಿದ ಶಂಖದ ಹೆಸರೇನು? ಪಂಚಜನ್ಯ. ಪಾಂಚಜನ್ಯ. ಪಾಂಚಜನ್ಯ ಋಷಿಕೇಶೋ. ಅರ್ಜುನನ ಶಂಖದ ಹೆಸರು ದೇವದತ್ತ. ಪ್ರಭುಜಿ ದೇವದತ್ತ. ಆಮೇಲೆ ಭೀಮ ಊದಿರುವಂತಹ ಶಂಖದ ಹೆಸರು ಪಾಂಡ್ರವಿ. ಪೌಂಡ್ರ ಅನ್ನುವಂಥ. ಓಕೆ, ಈಗ ಪಾಂಡವರು ಮಹಾಭಾರತ ಯುದ್ಧವನ್ನ ಗೆಲ್ಲಲಿಕ್ಕೆ ಕಾರಣವಾದ 9 ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ಗದಾತ್ಮ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಅದಾಯ್ತು. ಓಕೆ, ಧನ್ಯವಾದಗಳು ಮಾತಾಜಿ. ಈಗ ನಾನು ಕೇಳ್ತಾ ಇರುವಂತಹದ್ದು 9 ವಿಷಯಗಳನ್ನ ನಾವು ಪೌಂಡ್ರವೆಂಬ 9 ವಿಷಯಗಳ ಪಟ್ಟಿ ಮಾಡಿದ್ದೇವೆ. ಹೇಳ್ತೀರಾ ಪಾಂಡವರು ಗೆಲ್ಲಲಿಕ್ಕೆ ಆ 9 ಕಾರಣಗಳು ಯಾವುದು ಅನ್ನುವಂತಹದ್ದು? ಹೇಳಿ, ತೊಂದರೆ ಇಲ್ಲ, ಬಂದಷ್ಟು ಗೊತ್ತಿದಷ್ಟು ಹೇಳಿ. ಧರ್ಮಕ್ಷೇತ್ರ ಪ್ರಭುಜಿ, ಧರ್ಮಕ್ಷೇತ್ರ, ದೈವಿಕ ರಥ, ಕಪಿಧ್ವಜ, ಶಂಖನಾದ, ಗಾಂಡೀವ ಅಂದ್ರೆ ಪಾಶುಪತಾಸ್ತ್ರ, ತ್ಯಕ್ತ ಜೀವಿತ, ಮೋಕ್ಷದ ಏಕಾದಶಿ, ಭಾಗ್ಯಲಕ್ಷ್ಮಿ, ಋಷಿಕೇಶ. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ, ನಿರ್ಮಲಾ ಮಾತಾಜಿ, ಧನ್ಯವಾದಗಳು. ಓಕೆ, ಸೊ ಅದಾದ್ಮೇಲೆ ಅರ್ಜುನನ 5 ಕಾರಣಗಳು ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಸಂಬಂಧಿಕರನ್ನೇ ನಾವು ಕೊಲ್ಲಬಹುದಾಗುತ್ತೆ, ಅದು ಒಂದು ಇಷ್ಟ ಇರ್ಲಿಲ್ಲ. ಸಹಾನುಭೂತಿ, ಸಂತೋಷವಿಲ್ಲ, ಆಮೇಲೆ ದುಃಖ, ಪಾಪ ಕಾರ್ಯಗಳು, ಪಾಪ ಪ್ರತಿಕ್ರಿಯೆ. ಆಮೇಲೆ ಕುಟುಂಬ ಸಂಪ್ರದಾಯದ ನಾಶ, ಆಮೇಲೆ ನಿರ್ಣಯ. ಹರಿಬೋಲ್, ಧನ್ಯವಾದಗಳು. ಸೊ ಈ 5 ಕಾರಣಗಳನ್ನ ಅರ್ಜುನ ಇಟ್ಬಿಟ್ಟು ಏನ್ ಮಾಡ್ತಾನೆ? ತಾನು ಯುದ್ಧ ಮಾಡೋದಿಲ್ಲ ಅನ್ನುವಂತಹದನ್ನ ಅವನು ಹೇಳ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇದು ಅಟೆಂಡೆನ್ಸ್ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಕೋಸ್ಟ್ ಜಾಯಿನ್ ಆಗಿಲ್ವಾ ಪ್ರಭುಜಿ? ಆಗಿದ್ದಾರೆ, ಜ್ಯೋತಿ ಮಾತಾಜಿ ಇದಾರಲ್ಲ. ಓಕೆ, ಇಲ್ಲ ಅನ್ಸುತ್ತಿಲ್ಲ ಪ್ರಭುಜಿ. ಜ್ಯೋತ್ಸ್ನಾ ಅಂತಿದ್ದಾರೆ, ಜ್ಯೋತಿ ಮಾತಾಜಿ ಆಗಿಲ್ಲ. ಅವ್ರು ಆಗಿದ್ರು ಮತ್ತೆ ಲಾಗ್ಔಟ್ ಆಗಿರ್ಬೇಕು, ಬರ್ತಾರೆ ಬಿಡಿ. ಓಕೆ, ಜ್ಯೋತಿ ಅಂತಂದ್ರೆ ಜ್ಯೋತಿ ಬಾಳೆಹೊನ್ನವರ ಅವರೇ ತಾನೇ? ಹೌದು. ಓಕೆ, ಅವ್ರಿಗೆ ಇಂಡಿವಿಜುವಲ್ ಆಗಿ ಕಳಿಸಿದೀನಿ ಪ್ರಭುಜಿ ಲಿಂಕ್ ನ. ಅವರು ಓಕೆ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಓಕೆ,
ಸೊ ಅರ್ಜುನ ಸೇನೆ ನೋಡಿ ತನಗೆ ಭಯ ಆಗ್ತಾ ಇದೆ, ತನ್ನ ಕೈಯಿಂದ ಆ ಇದು ನಡೀತಾ ಅಂದ್ರೆ ಜಾರ್ತಾ ಇದೆ ಗಾಂಡೀವ, ಮೈ ಕಂಪನ ಹೊಂದುತ್ತಾ ಇದೆ, ಅದರಿಂದ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ 5 ಕಾರಣಗಳನ್ನ ಕೊಡ್ತಾನೆ. ಆ 5 ಕಾರಣಗಳು ಯಾವುದು ಅಂದ್ರೆ, ಮೊದಲನೇದಾಗಿ ಸಹಾನುಭೂತಿ, ಆಮೇಲೆ ಸಂತೋಷವಿಲ್ಲ. ಇವತ್ತು ಭಗವಂತ ಏನ್ ಮಾಡ್ತಾ ಇದ್ದಾನೆ, ಈ 5 ಕಾರಣಗಳಿಗೆ ಭಗವಂತ ಉತ್ತರವನ್ನ ಕೊಡ್ತಾನೆ. ಏನು ಉತ್ತರ? 5 ಕಾರಣಗಳಿಗೆ. ಮೊದಲನೇದಾಗಿ ಸಹಾನುಭೂತಿಗೆ ಅವನು ಹೇಳ್ತಾನೆ, ನಾವೆಲ್ಲ ಶರೀರ ಅಲ್ಲ, ನಿನಗೆ ಸಹಾನುಭೂತಿ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಶರೀರ ಮಾತ್ರ ನಾಶವಾಗತ್ತೆ, ಆತ್ಮಕ್ಕೆ ನಾಶವಿಲ್ಲ. ಅದರಿಂದ ನಾವು ಶರೀರವಲ್ಲ ಆತ್ಮ ಅನ್ನುವಂತಹದ್ದನ್ನ ಹೇಳ್ತಾನೆ. ಸಂತೋಷವಿಲ್ಲ ಅನ್ನೋದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಮಗೆ ಏನು ಕರ್ತವ್ಯ ಇದೆ, ನಮಗೆ ವಿಧಿಸಿದ ಕರ್ತವ್ಯಗಳೇನಿದೆ, ಈ ಭಗವದ್ಗೀತೆಯನ್ನ ಪೂರ್ತಿಯಾಗಿ ನೀವು ಅಟೆಂಡ್ ಮಾಡಿದರೆ ನಮ್ಮ ವಿಧಿಸಿದ ಕರ್ತವ್ಯಗಳ ಬಗ್ಗೆ ನಿಮಗೆ ಸರಿಯಾದ ಜ್ಞಾನ ಬರುತ್ತೆ. ಇವತ್ತಿನ 1ನೇ ಅಧ್ಯಾಯದಿಂದ ಬರಲ್ಲ, ಯಾಕೆಂದ್ರೆ ಅದು ಪೂರ್ತಿ ಭಗವದ್ಗೀತೆಯಲ್ಲಿ ಹರಡಿಕೊಂಡಿದೆ. ಎಲ್ಲ ಅಧ್ಯಾಯಗಳನ್ನು ಸರಿಯಾಗಿ ಕೇಳಿಸ್ಕೊಂಡಾಗ ಮಾತ್ರ ನಮ್ಮ ವಿಧಿತ ಕರ್ತವ್ಯಗಳು ಯಾವುದು ಅನ್ನೋದನ್ನ ಹೇಳ್ತಾನೆ ಅವನಿಲ್ಲಿ. ನಮ್ಮ ವಿಧಿತ ಕರ್ತವ್ಯಗಳನ್ನು ನಾವು ಮಾಡಿದಾಗ, ಮತ್ತೆ ಕರ್ಮಫಲದ ಅಪೇಕ್ಷೆ ಇಲ್ಲದೆ ಅದನ್ನ ನಾವು ಮಾಡಿದಾಗ ನಮಗೆ ಅದರ ಪ್ರತಿಕ್ರಿಯೆ ಅನ್ನುವಂತಹದ್ದಿಲ್ಲ. ಅದರಿಂದ ನೀನು ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯವನ್ನ ಮಾಡು, ನಿನಗೆ ಸ್ವರ್ಗ ಅಥವಾ ರಾಜ್ಯ. ಯಾಕೆಂದ್ರೆ ಯುದ್ಧ ಭೂಮಿಯಲ್ಲಿ ಯಾರು ಸಾಯ್ತಾರೆ ಅದನ್ನ ನಾವು ನೋಡೋಣ ಮುಂದೆ ಹೋಗ್ತಾ ಅಂದ್ರೆ ಅಧ್ಯಾಯದಲ್ಲಿ. ಪಾಪ ಚಟುವಟಿಕೆಗಳ ಬಗ್ಗೆ ಹೇಳ್ತಾನೆ. ಪಾಪ ಚಟುವಟಿಕೆಗಳಲ್ಲಿ ಭಕ್ತಿಯಲ್ಲಿ ಮಾಡಿದಂತಹ ಯಾವುದೇ ಕೆಲಸಕ್ಕೆ ಕರ್ಮ ಫಲಗಳು ಅಂಟಿಕೊಳ್ಳುವುದಿಲ್ಲ. ಕರ್ಮ ಫಲದ ಬಗ್ಗೆ ನಾವು ಹೇಳಿದ್ವಿ, ಇದು ಭಗವದ್ಗೀತೆಯ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ನಮ್ಮ ಜೀವನದ ಸದ್ಯದ ಪರಿಸ್ಥಿತಿಗೆ ಕಾರಣ ನಮ್ಮ ಹಿಂದಿನ ಕರ್ಮಗಳು. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ಆ ಕರ್ಮಗಳಿಂದ ನಾವು ಇವತ್ತು ಕೆಲವರು ಒಂದೊಂದು ರೀತಿಯ ಜೀವನವನ್ನ ಪಡಿತಾ ಇರಬಹುದು. ಆದ್ರೆ ಆ ಜೀವನವನ್ನ ಆ ರೀತಿಯಾಗಿ ಕರ್ಮಗಳ ಫಲಗಳು ನಮಗೆ ಅಂಟಬಾರ್ದು ಅಂತ ನಾವೇನ್ ಮಾಡ್ಬೇಕು? ದಯವಿಟ್ಟು ಮ್ಯೂಟಲ್ಲಿರಿ. ನೀವು ಮಾತಾಡೋಂಗಿದ್ರೆ ಮ್ಯೂಟ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬೇಡಿ. ಸೊ ಓಕೆ, ಅದರಿಂದ ಭಕ್ತಿ ಚಟುವಟಿಕೆಗಳಲ್ಲಿ ಯಾವುದೇ ಪಾಪವಿಲ್ಲ. ಭಕ್ತಿಯಿಂದ ಮಾಡಿದಂತಹ ಯಾವುದೇ ಕೆಲಸಕ್ಕೆ ಪಾಪವಿಲ್ಲ. ಹೇಗೆ ಕೆಲಸ ಮಾಡಬೇಕು ನಾಳಿನ ಅಧ್ಯಾಯದಲ್ಲಿ ಕರ್ಮಯೋಗದಲ್ಲಿ ಗೊತ್ತಾಗತ್ತೆ ನಮ್ಗೆ. ಇದು 6 ಅಧ್ಯಾಯಗಳು ಕರ್ಮಯೋಗ, ಅದರಲ್ಲಿ ನಮಗೆ ಗೊತ್ತಾಗತ್ತೆ. ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಹೇಳ್ತಾನೆ. ಅವನು ಏನ್ ಹೇಳ್ತಾನೆ? ಕುಟುಂಬ ಸಂಪ್ರದಾಯದ ನಾಶ ಅಂದ್ರೆ ಎಲ್ಲಾದ್ರೂ ಹಿರಿತಲೆಗಳನ್ನ, ಇಲ್ಲಿ ಅವನು ಹೇಳ್ತಾ ಇದ್ದಾನೆ ವರ್ಣಶಂಕರ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ. ಆ ವರ್ಣಸಂಕರದ ಪರಿಸ್ಥಿತಿಯನ್ನು ನಾವು ತಡೆದು ಹಾಕುವುದಕ್ಕೆ ಕಾರಣ ನಾವು ಆದರ್ಶಪ್ರಾಯರಾಗಬೇಕು, ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು, ಮತ್ತೆ ನಾವು ಅವರಿಗೆ ಮಾರ್ಗದರ್ಶನವನ್ನ ಕೊಡಬೇಕು. ಆಗ ಇಂತಹ ಪರಿಸ್ಥಿತಿಗಳು ಉದ್ಭವ ಆಗುವುದಿಲ್ಲ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ. ಆಮೇಲೆ ನಿರ್ಣಯದ ಬಗ್ಗೆ ಹೇಳ್ತಾನೆ. ನಿರ್ಣಯ ಅಂದ್ರೆ ನಮ್ಗೆ ಹಲವಾರು ಸಮಯ ಜೀವನದಲ್ಲಿ ನಮಗೆ ಒಂದು ರೀತಿಯಾದಂತಹ ದ್ವಂದ್ವತೆ ಬರುತ್ತೆ. ನಾನು ಇದನ್ನ ಮಾಡಬೇಕೋ ಬೇಡವೋ. ಆದ್ರೆ ಭಗವಂತ ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ಏನನ್ನೇ ಮಾಡುವಾಗಲೂ ಅದನ್ನ ಭಕ್ತಿಯಿಂದ ಮಾಡಿದರೆ ಅದೇ ನಿರ್ಣಯವಾಗಿ ಪರಿಣಮಿಸುತ್ತೆ. ಭಕ್ತಿಯಿಂದ ತೆಗೆದುಕೊಂಡಂತ ಯಾವುದೇ ಒಂದು ನಿರ್ಧಾರಕ್ಕೆ ಭಗವಂತನ ಸಪೋರ್ಟ್ ಇರುತ್ತೆ, ಅವನ ಒಂದು ಸಮ್ಮತಿ ಇರುತ್ತೆ ಆ ನಿರ್ಧಾರಗಳಿಗೆ. ಆದರೆ ಅದು ಭಕ್ತಿಯಿಂದ ಭಗವಂತನಿಗೋಸ್ಕರ ಮಾಡಿದ ಕೆಲಸಗಳಾಗಿರ್ಬೇಕು ಅನ್ನೋದು, ಅದು ನಮ್ಗೆ ಅರ್ಥ ಆಗತ್ತೆ. ಅದು ಏನು ಅನ್ನೋದು ಇನ್ನೂ ಡೀಟೇಲ್ ಅಲ್ಲಿ ನಾವು ತಿಳ್ಕೊಳ್ಬೇಕಂದ್ರೆ ಈ 5 ಕಾರಣಗಳಿಗೆ ಭಗವಂತ ಏನು ಉತ್ತರ ಕೊಡ್ತಾನೆ, ಇದರಲ್ಲಿ ನಮ್ಮ ಪೂರ್ತಿ ಜೀವನ ಇದೆ. ಆ ಪೂರ್ತಿ ಜೀವನವನ್ನ ನಾವು 1 ಅಧ್ಯಾಯದಿಂದ 2 ಅಧ್ಯಾಯದಿಂದ ನಾವು ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಈ ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಭಗವಂತನ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿರುವಂತಹ ಅವನ ಅಂತಿಮ ನಿರ್ಧಾರಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆಗ ನಮಗೆ ಪರಿಪೂರ್ಣವಾಗಿ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹದ್ದು ನಮಗೆ ಪರಿಪೂರ್ಣವಾಗಿ ಅರ್ಥವಾಗುತ್ತೆ. ಅದರಿಂದ ದಯವಿಟ್ಟು ಎಲ್ಲಾ 18 ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಕೇಳಿ. ಹರೇ ಕೃಷ್ಣ. ನಾವು ಇವತ್ತಿನ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಸೊ ಅರ್ಥ ಓದ್ಲಿಕ್ಕೆ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ. ಜ್ಯೋತಿ ಮಾತಾಜಿ ಬಂದಿದ್ದೀರಾ? ಓಕೆ, ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ. ಓಕೆ.
ಹರೇ ಕೃಷ್ಣ, ಧನ್ಯವಾದಗಳು. ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡಿದಿರೋ ಅವರು ಓದಿ. ಓಕೆ, ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೇನೆ ನಿಮಗೆ. ಓಕೆ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಪಕೀರ್ತಿಕರಮರ್ಜುನ. ಹರೇ ಕೃಷ್ಣ, ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಹರೇ ಕೃಷ್ಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ? ಇಲ್ಲಿ ಅರ್ಜುನನಿಗೆ ಏನ್ ಹೇಳ್ತಾ ಇದ್ದಾನೆ? ಒಂದು, ಅವನು ಹೇಳ್ತಾ ಇದ್ದಾನೆ, ಇದು ಅನಾರ್ಯವಾದದ್ದು. ನೀನೇನು ಕಾರಣವನ್ನ ಕೊಡ್ತಾ ಇದ್ದೀಯಾ, ನೀನೇನು ಇಲ್ಲಿ ಯುದ್ಧ ಮಾಡೋದಿಲ್ಲ ಅನ್ನುವಂತಹದ್ದನ್ನ ಹೇಳ್ತಾ ಇದ್ದೀಯಾ, ಇದು ನಿನಗೆ ಶೋಭೆ ತರುವಂತಹ ಕೆಲಸ ಅಲ್ಲ. ಯಾಕೆ ಹೇಳ್ತಾ ಇದ್ದಾನೆ ಅವನು ಇದನ್ನ? ಅದು ಅನಾರ್ಯವಾದದ್ದು, ಆರ್ಯರು ಮಾಡುವಂಥದ್ದಲ್ಲ. ಆರ್ಯರು ಅಂದ್ರೆ ಯಾರು? ಯಾರು ಧರ್ಮಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಅಂಥವರು, ಸಾತ್ವಿಕವಾದ ಬದುಕನ್ನ ಯಾರು ಮಾಡ್ತಾ ಇರ್ತಾರೆ ಅಂಥವ್ರು ಹೇಳುವಂತಹ ಮಾತಲ್ಲ ಇದು. ಕಶ್ಮಲ ಅಂತ ಹೇಳ್ತಾನೆ. ಈ ಕಶ್ಮಲ ಅಂದ್ರೆ ಏನು? ಕಳೆ. ಈ ಕಳೆ ಎಲ್ಲಿ ಬರುತ್ತೆ? ಈ ಕಳೆ ಅನ್ನುವಂಥದ್ದು ಎಲ್ಲಿ ಬರುತ್ತೆ? ಮನಸ್ಸಿನಲ್ಲಿ ಪ್ರಭುಜಿ. ಅಲ್ಲ, ಈಗ ತೋಟದಲ್ಲಿ, ಗದ್ದೆಯಲ್ಲಿ ನಾವು ಆ ಕಳೆಯನ್ನ ಏನ್ ಮಾಡ್ತೇವೆ? ಕಿತ್ತು ಹಾಕ್ತೇವೆ ತಾನೆ. ಭೂಮಿಯಲ್ಲಿ. ಹೌದು. ಭೂಮಿಯಲ್ಲಿ ಅದನ್ನ ನಾವು ಕಿತ್ತು ಹಾಕ್ತೇವೆ ತಾನೆ. ಈ ಕಳೆ ಅಂತ ಅಂದ್ರೆ ಈ ಕಶ್ಮಲ. ಆ ಕಶ್ಮಲ ಅಂದ್ರೆ ಕಳೆ. ಅದು ಬೇಡವಾದದ್ದು. ಅಲ್ಲಿ ನಾವು ಚೆನ್ನಾಗಿ ಒಂದು ಹೊಲದಲ್ಲಿ ಒಂದು ವ್ಯವಸಾಯವನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಆ ಕಳೆಗಳು ಬಂದು ಏನ್ ಮಾಡತ್ತೆ? ಆ ಬೆಳೆಯನ್ನ ಹಾಳು ಮಾಡತ್ತೆ. ಅದರಿಂದ ಆ ಕಳೆಗಳನ್ನ ನಾವು, ಅವನು ಹೇಳ್ತಾ ಇದ್ದಾನೆ, ಈ ಕಳೆ ಎಲ್ಲಿಂದ ಬಂತು ನಿನಗೆ? ಈ ಕಶ್ಮಲ ಎಲ್ಲಿಂದ ಬಂತು? ಯಾಕೆಂದ್ರೆ ಇದು ನಿನ್ನ ಒಂದು ವ್ಯಕ್ತಿತ್ವವನ್ನ ಇಲ್ಲಿ ಹಾಳು ಮಾಡ್ತಾ ಇದೆ ಅದು. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಇದು ಅನಾರ್ಯವಾದದ್ದು. ಯಾಕೆಂದ್ರೆ ಅವನು ಅರ್ಜುನನಿಗೆ ಮೊದಲ ಪ್ರಶ್ನೆ ಈ ತರ ಕೇಳ್ತಾ ಇದ್ದಾನೆ. ಅವನು, ಅರ್ಜುನ, ನೀನು ಆಲೋಚನೆ ಮಾಡುವಂತಹದ್ದು ಅಲ್ಲ ಇದು. ನೀನ್ ಯಾಕೆ ಈ ರೀತಿ? ಇದು ನಿನಗೆ ಭೂಷಣವನ್ನ ಕೊಡಲ್ಲ. ಇದು ಯಾಕೆಂದ್ರೆ ಕ್ಷತ್ರಿಯನಾದವನ ಕರ್ತವ್ಯ ಏನು? ಯಾರು ಹೇಳ್ತೀರಾ? ಕ್ಷತ್ರಿಯನಾದವನ ಕರ್ತವ್ಯ ಏನು? ಯುದ್ಧ ಮಾಡುವುದು. ಕ್ಷತ್ರಿಯನಾದವನು ಯುದ್ಧದಲ್ಲಿ ಯುದ್ಧ ಮಾಡಿ ಅದರಲ್ಲಿ ಅವನು ಒಂದೇ ಗೆಲ್ಲಬೇಕು, ಇಲ್ಲ ಸೋಲ್ಬೇಕು. ವೀರ ಸ್ವರ್ಗ. ಸೋಲೋದಿಲ್ಲ, ಸೋತ್ ಮನೆಗೆ ಹೋಗೋದಿಲ್ಲ ಅವನು. ಸ್ವರ್ಗ ಸೇರ್ಬೇಕು. ಮಾಡು ಇಲ್ಲವೇ ಮಡಿ. ಕರೆಕ್ಟ್. ಯಾಕೆ ಮಾಡು ಇಲ್ಲವೇ ಮಡಿ ಅಂತ ಹೇಳಿದಾನೆ ಇಲ್ಲಿ? ಅದು ಯೋಧರಿಗೆ, ಸೈನಿಕರಿಗೆ. ಒಬ್ಬ ಸೈನಿಕ ಯುದ್ಧ ಭೂಮಿಯಲ್ಲಿ ಇದ್ದು ಅವನು ತಾನು ತನ್ನ ಸಂಬಂಧಿಕರಿದ್ದಾರೆ ಅಲ್ಲಿ, ನಾನು ಅವ್ರಿಗೆ ಗುಂಡೊಡೆಯೋದಿಲ್ಲ, ಅವನು ವೈರಿ ಎದುರುಗಡೆಯಿಂದ ಇದ್ದಾನೆ, ಅವನು ಸಂಬಂಧಿಕರಾದ್ರೆ ಏನ್ ಮಾಡ್ಬೇಕು? ಅವನು ಬಿಡ್ಲಿಕ್ಕಾಗತ್ತಾ? ಅವನ ಕರ್ತವ್ಯದಲ್ಲಿ ಅವನಿರುವಾಗ ಬಿಡ್ಲಿಕ್ಕಾಗತ್ತಾ? ಹೇಳಿ, ನೀವು ಹೇಳಿ. ಈಗ ಎದುರುಗಡೆ ಸಂಬಂಧಿಕರಿದ್ದಾನೆ, ಆದ್ರೆ ಅವನು ಅಧರ್ಮದಲ್ಲಿ ಇದ್ದಾನೆ, ಅವನು ತಪ್ಪು ಮಾಡ್ತಾ ಇದ್ದಾನೆ. ನಾನು ಸೈನಿಕನಾಗಿದ್ದೇನೆ, ನಾನು ಪಾಕಿಸ್ತಾನದ ಗಡಿಯಲ್ಲಿ ಇದ್ದೇನೆ, ಆಚೆಗೆ ಒಬ್ಬ ಇದ್ದಾನೆ, ಆದ್ರೆ ಅವನು ನನ್ನ ಸಂಬಂಧಿಕ, ಆದ್ರೆ ಅವನು ವೈರಿ ಪಾಳ್ಯದಲ್ಲಿ ಇದ್ದಾನೆ. ನಾನೇನ್ ಮಾಡ್ಬೇಕು ಅವನಿಗೆ? ಧರ್ಮ ಅನುಸರಿಸಬೇಕು. ಧರ್ಮ ಅನುಸರಿಸಬೇಕು. ನಾನು ಅವನಿಗೆ ಗುಂಡು ಹೊಡಿಲೇಬೇಕು ತಾನೆ. ಓ, ನನ್ನ ತಮ್ಮ ಅಣ್ಣ ಅಂತ ನಾನು ಬಿಡ್ಲಿಕ್ಕೆ ಆಗತ್ತ ಅವನ? ನನ್ನಲ್ಲಿ ಅವನು ನನಗೆ ವಾಪಸ್ ಗುಂಡು ಹೊಡಿತಾ ಇದ್ದಾನಲ್ಲ. ಅಲ್ಲಿ ಕರ್ತವ್ಯವನ್ನ ಅನುಸರಿಸಬೇಕು. ಅರ್ಜುನಿಗೆ ಅದೇ ಹೇಳ್ತಾ ಇದ್ದಾನೆ, ನೀನು ಕರ್ತವ್ಯವನ್ನ ಬಿಟ್ಟು ಏನ್ ಮಾಡ್ತಾ ಇದೀಯಾ? ಈ ರೀತಿ ಇದು ನಿನಗೆ ಯಾವುದೇ ರೀತಿಯಾದಂತಹ ಕೀರ್ತಿಯನ್ನ ಕೊಡೋದಿಲ್ಲ, ಭೂಷಣವಾದದ್ದಲ್ಲ ನಿನಗೆ, ಇದು ಶೋಭೆ ತರುವಂತಹದ್ದಲ್ಲ ಅನ್ನೋ ಮಾತನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಭಗವಂತ ಮೊದಲನೇ ಸಲ ಬಂದಿದ್ದಾನೆ. ಸೊ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದೊಮ್ಮೆ ಹೃದಯಪೂರ್ವಕವಾದ ಒಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಭಗವಂತ ಯಾರು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಸೊ ಈ ಭಗವಂತ, ಪರಾಶರ ಮುನಿಗಳು ಹೇಳ್ತಾರೆ, ಯಾರು ಈ 7 ಗುಣಗಳನ್ನ ಹೊಂದಿರ್ತಾರೆ ಅವನೇ ಭಗವಂತ ಅನ್ನುವಂತಹದ್ದು. 1 ಸೆಕೆಂಡ್. ಹರೇ ಕೃಷ್ಣ. ಒಂದೇ ಒಂದು. ಇಲ್ಲಿ ಭಗವಂತ ಅಂದರೆ ಯಾರು ಈ 7 ಗುಣಗಳನ್ನ ಸಂಪೂರ್ಣವಾಗಿ ಹೊಂದಿರ್ತಾನೆ ಅವನೇ ಭಗವಂತ ಅನ್ನುವಂತಹದ್ದನ್ನ ನಾವು ನೋಡಬಹುದು. ಅದಕ್ಕೆ ಪರಾಶರ ಮುನಿಗಳು, ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಸಹಿತ ಹೇಳಲಾಗಿದೆ, ಏನು
ಈ ಭಗವಂತ ಅಂದ್ರೆ ಯಾರು ಅನ್ನುವಂತಹದನ್ನ, ಅಂದ್ರೆ ಯಾರು ಸಂಪೂರ್ಣವಾದ ಸೌಂದರ್ಯ, ಸಂಪೂರ್ಣವಾದ ಜ್ಞಾನ, ಸಂಪೂರ್ಣವಾದ ಶಕ್ತಿ, ಸಂಪೂರ್ಣವಾದ ಐಶ್ವರ್ಯ, ಸಂಪೂರ್ಣವಾದ ಕೀರ್ತಿ, ಸಂಪೂರ್ಣವಾದಂತಹ ತ್ಯಾಗ, ಈ 6 ಗುಣಗಳನ್ನ ಯಾರು ಪರಿಪೂರ್ಣವಾಗಿ ಹೊಂದಿರ್ತಾನೋ ಅವನು ಭಗವಂತ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಆಮೇಲೆ ಕೃಷ್ಣನ ಅಂದ್ರೆ ಭಗವಂತನ ಬಗ್ಗೆ ಭಾಗವತಮಲ್ಲಿ, ಶ್ರೀಮದ್ ಭಾಗವತಮಲ್ಲಿ 1ನೇ ಅಧ್ಯಾಯದ 1ನೇ ಸ್ಕಂದದ 2ನೇ ಅಧ್ಯಾಯದ 11ನೆಯ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ವದಂತಿ ತತ್ ತತ್ವವಿದಸ್ ತತ್ವಂ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಈ ಭಗವಂತನ ಸಾಕ್ಷಾತ್ಕಾರದಲ್ಲಿ ಯಾರಾದ್ರೂ ಅರ್ಥ ಓದ್ತೀರಾ? ಹರೇ ಕೃಷ್ಣ. ಆಶಾ ಎಂ ಮಾತಾಜಿ. ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ 3 ಅವಸ್ಥೆಗಳಲ್ಲಿ ಪರಮ ಸತ್ಯದ ಅರಿವಾಗುತ್ತದೆ. ಆ 3 ಒಂದೇ. ಪರಮ ಸತ್ಯದ ಈ ಅವಸ್ಥೆಗಳನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ. ಸೊ ಪರಮ ಸತ್ಯದ ಸಾಕ್ಷಾತ್ಕಾರ, ಇಲ್ಲಿ ಪರಮ ಸತ್ಯ ಅಂದ್ರೆ ಯಾರು? ಪರಮ ಸತ್ಯದ ಸಾಕ್ಷಾತ್ಕಾರದಲ್ಲಿ 3 ಹಂತಗಳು. ಭಗವಂತನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ, ಕೃಷ್ಣನ ಸಾಕ್ಷಾತ್ಕಾರ ನಮಗೆ ಆಗ್ಬೇಕು ಅಂದ್ರೆ ಅದು 3 ಹಂತಗಳಲ್ಲಿ ಆಗತ್ತೆ. 1ನೆಯ ಹಂತ ಯಾವುದು? ಬ್ರಹ್ಮನ್ ಹಂತ. ಬ್ರಹ್ಮನ್ ಅಂದ್ರೆ ಬ್ರಹ್ಮ ಜ್ಯೋತಿ, ಭಗವಂತನ ಪ್ರಭೆ, ಅವನಿಂದ ಹೊರಸೂಸುವಂತಹ ಪ್ರಭೆ. ಅದು ಈ ಭೌತಿಕ ಪ್ರಪಂಚದ ಆಚೆ ಇರುವಂತಹದ್ದು. ಈ ಭೌತಿಕ ಪ್ರಪಂಚದಿಂದ ನಾವು ಹೊರಗೆ ಹೋದಾಗ ಮಾತ್ರ ನಮಗೆ ಬ್ರಹ್ಮನ್ ಅನ್ನ ಪ್ರವೇಶ ಮಾಡಬಹುದು. ಅದು ಒಂದು ಭಗವಂತನ ಸಾಕ್ಷಾತ್ಕಾರ, ಒಂದು ವಿಧದ ಸಾಕ್ಷಾತ್ಕಾರ. ಆದರೆ ಅದು ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಇನ್ನೊಂದು ವಿಧದ ಸಾಕ್ಷಾತ್ಕಾರ ಯಾವುದು? ಬ್ರಹ್ಮನ್ ಆಮೇಲೆ ಪರಮಾತ್ಮ. ಈ ಪರಮಾತ್ಮ ಅನ್ನುವಂಥವನು ಅವ್ಯಕ್ತ ಸ್ವರೂಪನಾಗಿ ನಮ್ಮ ಶರೀರದ ಒಳಗೆ, ಶರೀರದ ಹೊರಗೆ ಇಡೀ ಪ್ರಪಂಚವನ್ನ ವ್ಯಾಪಿಸಿಕೊಂಡಿದ್ದಾನೆ. ಅದನ್ನ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬಹುದು. ಮತ್ತೆ ಅಷ್ಟೇ ಅಲ್ಲ, ಅವನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಇರ್ತಾನೆ. ಪರಮಾತ್ಮನಾಗಿ ಅವನು ಚತುರ್ಭುಜ ಪರಮಾತ್ಮ. ಅದು ಇನ್ನೊಂದು ವಿಧದ ಭಗವಂತನ ಸಾಕ್ಷಾತ್ಕಾರ. ಆದರೆ 3ನೇ ಸಾಕ್ಷಾತ್ಕಾರ ಏನಿದೆ, ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ. ಅದು ಭಗವಂತನ, ಅವನನ್ನ, ಕೃಷ್ಣನನ್ನ ನೇರವಾಗಿ ನೋಡುವಂತಹದ್ದು. ಈ ಮೊದಲ 2 ಸಾಕ್ಷಾತ್ಕಾರವು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸದೆ ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಆದರೆ ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ ನಾವು ಕೃಷ್ಣನನ್ನ ಯಾವಾಗ ನೇರವಾಗಿ ನೋಡ್ತೇವೆ, ಯಾರು ಜೀವಿ ಭಕ್ತಿಯನ್ನ ಮಾಡಿಕೊಂಡು ಪರಮಗತಿಯನ್ನ ಪಡೆದು ಭಗವಂತನ ಲೋಕವನ್ನ ಪ್ರವೇಶ ಮಾಡಿದ ಮೇಲೆ ಅವನು ಕೃಷ್ಣನನ್ನ ಡೈರೆಕ್ಟ್ ಆಗಿ ನೋಡ್ತಾನೆ. ದಯವಿಟ್ಟು ಮ್ಯೂಟಲ್ಲಿರಿ. ಓಕೆ, ಹರೇ ಕೃಷ್ಣ. ಸೊ ಇದು ಭಗವಂತನ ಬಗ್ಗೆ ಅವನು ಹೇಗಿದ್ದಾನೆ ಅನ್ನುವಂಥದ್ದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನಿಂದ ಬಂದಂತಹ ಮೊದಲ ಜೀವಿ ಬ್ರಹ್ಮ ಹೇಳ್ತಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣ ಕಾರಣಂ. ಹರೇ ಕೃಷ್ಣ. ಯಾರು ಓದ್ತೀರಾ ಅರ್ಥ? ಓದಿ ಮಾತಾಜಿ. ನಿರ್ಮಲಾ ಮಾತಾಜಿ. ಭಗವಾನನ ಗುಣಗಳನ್ನು ಹೊಂದಿರುವವರು ಅನೇಕರಿದ್ದಾರೆ, ಆದರೆ ಕೃಷ್ಣನೇ ಸರ್ವಶ್ರೇಷ್ಠ, ಏಕೆಂದರೆ ಅವನನ್ನು ಮೀರಬಲ್ಲವರು ಯಾರೂ ಇಲ್ಲ. ಅವನು ಪರಮ ಪುರುಷ. ಅವನ ಶರೀರ ನಿತ್ಯವಾದದ್ದು ಹಾಗೂ ಜ್ಞಾನ ಮತ್ತು ಆನಂದದಿಂದ ತುಂಬಿ ತುಳುಕಾಡುವುದು. ಅವನೇ ಅನಾದಿ ಪ್ರಭು, ಗೋವಿಂದ ಮತ್ತು ಎಲ್ಲ ಕಾರಣಗಳ ಕಾರಣ. ಬ್ರಹ್ಮ ಸಂಹಿತೆ 5.1. ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ ಭಗವಂತನೇ ಸರ್ವ ಕಾರಣಗಳ ಕಾರಣ. ನಾವು ಹೇಳ್ಬೋದು, ನೀವೆಲ್ಲರಿಗೂ ಒಂದು ವಿಷಯ ಗೊತ್ತೆ, ಏನಂದ್ರೆ ಕೃಷ್ಣನಿಲ್ಲದೆ, ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಸಹಿತ ಅಲಗಾಡುವುದಿಲ್ಲ ಅಂತ ನಾವು ಹೇಳ್ತೇವೆ. ಯಾಕೆ ಆ ಮಾತನ್ನ ಹೇಳ್ತೇವೆ ಅಂದ್ರೆ, ಅವನು ಸರ್ವ ಕಾರಣ. ಇಲ್ಲಿ ಹೇಳಲಾಗಿದೆ ಅವನು ಅನಾದಿ. ಅನಾದಿ ಅಂದ್ರೆ ಏನು? ಕನ್ನಡ ಶಬ್ದದ ಅರ್ಥ? ಹರೇ ಕೃಷ್ಣ. ಶ್ರೀಲಕ್ಷ್ಮಿ ಮಾತಾಜಿ ಯಾರಾದ್ರೂ? ಅನಾದಿ. ವಿಭಾ ಮಾತಾಜಿ. ಅನಾದಿ ಈ ಕನ್ನಡ ಶಬ್ದದ ಅರ್ಥ ಏನು? ಪುರಾತನ, ಅಂತ್ಯವಿಲ್ಲದ್ದು, ಆದಿಯೇ ಇಲ್ಲದೆ ಇರುವಂತವನು. ಆದಿಯೇ ಇಲ್ಲದೆ ಇರುವನು ಅಂದ್ರೆ ಯಾವ್ದಕ್ಕಾದ್ರೂ ಇದಕ್ಕೆ ಒಂದು ಮೂಲ ಅನ್ನೋದಿರತ್ತೆ ಅಲ್ವಾ? ಆ ಮೂಲನೇ ಈಗ ನದಿ ಮೂಲ, ಋಷಿ ಮೂಲ ಅಂತ ನಾವು ಏನೇನೋ ಹೇಳ್ತೇವೆ. ಆದ್ರೆ ಇವನು ಶ್ರೀಕೃಷ್ಣ ಯಾವ ಮೂಲವನ್ನೇ ಹೊಂದಿರದೇ ಇರುವಂತವನು ಹೇಗಿರ್ಬಹುದು ಆಗಿದ್ರೆ?
ಪ್ರತಿ ಎಲ್ಲಾ ಸೃಷ್ಟಿಯ ಮೊದಲು ಅವನೊಬ್ಬನೇ ಇದ್ನಂತೆ. ಯಾವ ಆಕಾಶ ಇರಲಿಲ್ಲ, ಯಾವ ಇದಿರ್ಲಿಲ್ಲ, ಗಾಳಿ ಇರಲಿಲ್ಲ, ಬೆಂಕಿ ಇರಲಿಲ್ಲ, ಅವನೊಬ್ಬನೇ ಇದ್ನಂತೆ. ಅದರಿಂದ ಅವನು ಪ್ರತಿಯೊಂದಕ್ಕೂ ಮೂಲ. ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಕೃಷ್ಣ ಅಂದ್ರೆ ಹಾಗೆ, ಅವನು ಗೋವಿಂದ. ಗೋವಿಂದ ಅಂದ್ರೆ ಏನು? ಎಲ್ಲರಿಗೂ ಸಂತೋಷವನ್ನ ಕೊಡುವಂತಹವನು, ಸಂತೋಷವನ್ನ ಉಂಟು ಮಾಡುವವನು. ಕೃಷ್ಣ ಅಂದ್ರೆ ನಮಗೆ ಒಂದು ರೀತಿಯ ಸಂತೋಷ ಅಲ್ವಾ? ಕೃಷ್ಣನಿಂದ ನಮಗೆ ಯಾವ ರೀತಿಯಾದಂತಹ ಭಯ ಇದೆಯಾ? ಕೃಷ್ಣ ಅಂತ ನಾವು ಒಂದ್ಸಲ ಕಣ್ಣು ಮುಚ್ಚಿ ಕೃಷ್ಣ ಅಂತ ಹೇಳ್ಬಿಟ್ರೆ ಸಾಕು, ಮನಸ್ಸಿನಲ್ಲಿ ಇರುವಂತಹ ಎಷ್ಟೋ ದ್ವಂದ್ವತೆಗಳು, ಎಷ್ಟೋ ಒಂದು ಇದು ಹೋಗ್ಬಿಡತ್ತೆ. ಅಂತಹ ಭಗವಂತನ ಬಗ್ಗೆ ಈ ರೀತಿಯಾಗಿ ಹೇಳಲಾಗಿದೆ. ಆಮೇಲೆ ಅದೇ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನ ಬಗ್ಗೆ ಒಂದು ವಿವರಣೆಯನ್ನ ಇವನು ಕೊಡ್ತಾನೆ. ಯಾರು? ಬ್ರಹ್ಮ ಹೇಳ್ತಾನೆ ಅಲ್ಲಿ ಏನಂದ್ರೆ, ವೇಣುಂ ಕುಣಂತ ಮರವಿಂದ ದಲಾಯತಾಕ್ಷಂ ಬರ್ಹಾ ವಸಂತಂ ಅಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಅವನು ಹೇಳ್ತಾನೆ ಏನು, ಆ ಕೊಳಲನ್ನ ಹಿಡ್ಕೊಂಡು ಕೊಳಲನ್ನ ನುಡಿಸುವುದರಲ್ಲಿ ನಿಪುಣನಾದಂತಹ ಅರಳುವ ಕಣ್ಣುಗಳಿರುವ ಗೋವಿಂದನನ್ನ ನಾನು ಆರಾಧಿಸ್ತೇನೆ. ಕಮಲದ ದಳಗಳು ನವಿಲಿನ ಗರಿಯಿಂದ ಅಲಂಕರಿಸಲ್ಪಟ್ಟ ತಲೆಯೊಂದಿಗೆ, ಸೌಂದರ್ಯದ ಆಕೃತಿಯೊಂದಿಗೆ, ವರ್ಣದಿಂದ ಕೂಡಿದ ನೀಲಿ ಮೋಡಗಳು ಮತ್ತು ಅವನ ಅನನ್ಯ ಸೌಂದರ್ಯವು ಲಕ್ಷಾಂತರ ಮನ್ಮಥರನ್ನ ಅವನು ಅಷ್ಟು ಕಂದರ್ಪ ಕೋಟಿ ರಮಣೀಯ. ಅಂದ್ರೆ ಕಂದರ್ಪ ಅಂದ್ರೆ ಮನ್ಮಥ, ಅಂತಹ 1000 ಮನ್ಮಥರ ಸೌಂದರ್ಯ ರಾಶಿ ಕೃಷ್ಣನಲ್ಲಿ ಇದೆ. ಆದ್ರೆ ನಾವು ಮನ್ಮಥನೇ ಅತ್ಯಂತ ಸೌಂದರ್ಯದಲ್ಲಿ ಹೆಸರುವಾಸಿ ಅಲ್ವಾ ಮನ್ಮಥ, ನಮಗೆ ಗೊತ್ತಿರುವ ಪ್ರಕಾರ ಇದರಲ್ಲಿ ಪುರಾಣಗಳ ಮತ್ತೆ ನಮ್ಮ ಶಾಸ್ತ್ರಗಳ ಮುಖಾಂತರ. ಆದ್ರೆ ಕೃಷ್ಣ 1000 ಪಟ್ಟು 1,00,000 ಪಟ್ಟು ಅದು ಹೇಳಲಿಕ್ಕೆ ಬರುವುದಿಲ್ಲ, ಅಷ್ಟು ಸುಂದರ ಅವನು ಅಂತ. ಅವನು ಹೇಗೆ ನವಿಲಿನ ಗರಿಯನ್ನ ಹಿಡ್ಕೊಂಡು ಕೈಯಲ್ಲಿ ಕೊಳಲನ್ನ ಹಿಡ್ಕೊಂಡು ಅವನು ಮೂಲ ವೃಂದಾವನದಲ್ಲಿ ಅದೇ ರೀತಿಯಾಗಿರ್ತಾನೆ. ಅವನ ಮೂಲ ವೃಂದಾವನ ಆಧ್ಯಾತ್ಮಿಕ ಲೋಕದಲ್ಲಿ ಇದೆ. ಅದನ್ನು ನಾವು ಮುಂದೆ ಹೋಗ್ತಾ ತಿಳ್ಕೊಳ್ತೇವೆ. ಹರೇ ಕೃಷ್ಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪಚ್ಚಾಮಿ ತ್ವಾಂ ಧರ್ಮ ಸಮೂಢಚೇತಾಃ ಯಚ್ಛ್ರೇಯಃ ಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಶ್ರೀಲಕ್ಷ್ಮೀ ಮಾತಾಜಿ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂಥ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಅರ್ಜುನ ಹೇಳ್ತಾ ಇರುವಂತಹದ್ದು ಏನಂದ್ರೆ, ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದಂತಹ ಆತ್ಮ. ಬಹಳ ಮುಖ್ಯವಾಗಿ ನಾನು ನಿನಗೆ ಶರಣಾಗತನಾದಂತಹ ಶರೀರ ಅಂತ ಹೇಳಲಿಲ್ಲ. ಯಾಕೆಂದ್ರೆ ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದು ಅಂದ್ರೆ, ನಾವು ಪ್ರತಿಯೊಬ್ಬರು ಒಂದು ಆತ್ಮ ಈ ಶರೀರದಲ್ಲಿ ಇದ್ದೇವೆ ಅಷ್ಟೇ. ಇದು ನಮಗೆ ಈ ಭೌತಿಕ ಪ್ರಕೃತಿಯಿಂದ ಸಿಕ್ಕಿರುವಂತಹ ಒಂದು ವೆಹಿಕಲ್, ಒಂದು ವಾಹನ ಅಂತ ತಿಳ್ಕೊಳ್ಳಿ. ಇದು ನಮಗೆ ಶಾಶ್ವತವಾದಂತಹದ್ದಲ್ಲ. ಯಾಕೆಂದ್ರೆ ನಾವು ಈಗ ಮುಂದೆ ಬರತ್ತೆ ಹೇಗೆ ಆತ್ಮದ ಗುಣಲಕ್ಷಣಗಳು ಯಾವುದು, ಆತ್ಮ ಅಂದ್ರೆ ಏನು ಅನ್ನುವಂತಹದ್ದು. ಅದರಿಂದ ಅವನು ಇಲ್ಲಿ ಕೇಳ್ತಾ ಇದ್ದಾನೆ, ನಾನು ನಿನಗೆ ಶರಣಾಗತನಾದಂತಹ ಆತ್ಮ. ನಾನು ಕಾರ್ಪಣ್ಯದ ದೋಷ, ಜಿಪುಣತೆ. ಕಾರ್ಪಣ್ಯ ಅಂದ್ರೆ ಏನು? ಜಿಪುಣತೆ ಅಂದ್ರೆ ಅವನಿಗೆ ಮನಸ್ಸು ಬಿಟ್ಟು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅವನಿಗೆ. ಅದರಿಂದ ಅವನು ಹೇಳ್ತಾನೆ, ನನಗೆ ಕರ್ತವ್ಯದ ಬಗ್ಗೆ ಗೊಂದಲ ಇದೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂತಹ ಗೊಂದಲ ಅವನಿಗಿದೆ ಅಲ್ಲಿ. ಅದರಿಂದ ಅವನು ನನ್ನ ಬುದ್ಧಿ, ಚಿತ್ತದ ಸ್ವಾಸ್ಥ್ಯ ಅದನ್ನ ಕಳೆದುಕೊಂಡಿದ್ದಾನೆ ಅವನು. ಇಷ್ಟು ಹೇಳಿ ಅವನು ಹೇಳ್ತಾನೆ, ನಾನು ನಿನಗೆ ಶರಣಾಗತನಾಗಿದ್ದೇನೆ, ಅದರಿಂದ ನೀನು ನನಗೆ ಮಾರ್ಗದರ್ಶನ ಮಾಡು. ಕೃಷ್ಣನ ಹತ್ರ ನಾವು ಈ ರೀತಿಯಾಗಿ ಶರಣಾಗತರಾಗಿ ಅವನಲ್ಲಿ ನಾವು ಏನನ್ನಾದ್ರೂ ಕೇಳಿಕೊಂಡಾಗ ಕೃಷ್ಣ ಖಂಡಿತವಾಗಿಯೂ ಅದಕ್ಕೆ ಸ್ಪಂದಿಸ್ತಾನೆ. ಆದ್ರೆ ನಮಗೆ ಕೃಷ್ಣ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ. ಕೃಷ್ಣನ ಅವತಾರದಲ್ಲಿ ಬೇರೆ ಬೇರೆ ರೀತಿಯ ಅವತಾರಗಳಿದ್ದಾವೆ. ರೂಪಾವತಾರ, ಗುಣಾವತಾರ, ಶಿಷ್ಯ, ಇದು ಬೇರೆ ಬೇರೆ ರೀತಿಯಾದಂತಹ ಅವತಾರಗಳಲ್ಲಿ. ಅದರಿಂದ ಅವನು ಯಾವ ರೀತಿಯಾಗಿ ನಮಗೆ ಸ್ಪಂದಿಸ್ತಾನೆ ಅನ್ನುವುದು ಅವನಿಗೇ ಗೊತ್ತಿದೆ. ಅದರಿಂದ ಕೃಷ್ಣನಲ್ಲಿ ನಾವು ಆ ರೀತಿಯಾಗಿ, ಅಲ್ಲಿ ಅರ್ಜುನ ಅವನಿಗೆ ಶರಣಾಗತನಾಗ್ತಾನೆ, ಅವನನ್ನ ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಅವನನ್ನ ಗುರುವಾಗಿ ಸ್ವೀಕಾರ ಮಾಡಿ ಅವನಿಗೆ ಕೇಳ್ತಾ ಇದ್ದಾನೆ, ನನಗೆ ದಯವಿಟ್ಟು ನೀನು ಮಾರ್ಗದರ್ಶನ ಮಾಡು ಅನ್ನುವಂತಹದ್ದನ್ನ.
ಈಗ ನಾವು ಹೇಗೆ ಭಗವಂತನನ್ನ ನೋಡ್ಲಿಕ್ಕೆ ಸಹಿತ ನಮಗೆ ಸರಿಯಾದ ದೃಷ್ಟಿ ಬೇಕಾಗತ್ತೆ. ಆ ದೃಷ್ಟಿ ಪರಿಪೂರ್ಣವಾಗಿದ್ದಾಗ ನಾವು ನೋಡ್ಲಿಕ್ಕೆ ಆಗತ್ತೆ. ಆದರೆ ನಮ್ಮ ಯಾವುದೇ ಇಂದ್ರಿಯಗಳು, ನಮ್ಮ ಕಣ್ಣಿನಿಂದ ಹಿಡಿದು ನಮ್ಮ ಪಂಚೇಂದ್ರಿಯಗಳು ಸಹಿತ ಯಾವುದು ಪರಿಪೂರ್ಣ ಇಂದ್ರಿಯಗಳಲ್ಲ. ನಾವು ನೋಡಿದ್ದನ್ನೇ ಸರಿ ಅಂತ ನಾವು ನಂಬುವುದು ಸರಿಯಲ್ಲ ಅನ್ನುವಂಥದ್ದು ನಮಗೆ ಅರ್ಥ ಆಗತ್ತೆ. ಯಾಕೆಂದ್ರೆ ನಮ್ಮ ಯಾವುದೇ ಇಂದ್ರಿಯ ಪರಿಪೂರ್ಣತೆ ಇಲ್ಲ. ಅದರಿಂದ ಇಲ್ಲಿ ನಿಮಗೆ ಏನ್ ಕಾಣಿಸ್ತಾ ಇದೆ ಇವಾಗ? ಮೋಡ ತರ ಇದೆ, ಮೋಡದ ತರ ಕಾಣಿಸ್ತಾ ಇದೆ. ಮರ ಕಾಣಿಸ್ತಾ ಇದೆ. ಈಗೇನ್ ಕಾಣಿಸ್ತಾ ಇದೆ? ಮರದಲ್ಲಿ ಆ ಮರದಲ್ಲಿ ಆ ಮರದಲ್ಲಿ ಕುಳಿತಿರುವ ಹಣ್ಣು ತಿಂತಾ ಇದೆ. ಹಣ್ಣು ತಿಂತಾ ಇದೆ. ಸೊ ಅದನ್ನ ನಾವು ನೋಡ್ಲಿಕ್ಕೆ ಅಷ್ಟು ಹತ್ರ ಹೋದ್ರೆ ಮಾತ್ರ, ದೂರದಿಂದ ನಮ್ಗೆ ಅದು ಕಾಣಿಸಲ್ಲ. ಯಾಕೆಂದ್ರೆ ನಮ್ಮ ದೃಷ್ಟಿ, ನಮ್ಮ ಇಂದ್ರಿಯ ಕಣ್ಣು ಅಷ್ಟು ದೂರದನ್ನ ನೋಡುವಷ್ಟು ಪ್ರಬಲ ಅಲ್ಲ. ಆದ್ರಿಂದ ಅದು ಪರಿಪೂರ್ಣ ಇಂದ್ರಿಯ ಅಲ್ಲ ಅನ್ನುವಂಥದ್ದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗೇನ್ ಕಾಣಿಸ್ತಾ ಇದೆ? ಇದು ಭಗವಂತನ ಸಾಕ್ಷಾತ್ಕಾರದ ಹಂತಗಳಲ್ಲಿ ಭಗವಂತನ ಪ್ರಭೆ. ಓಕೆ, ಅವನ ದಿವ್ಯ ಜ್ಯೋತಿ. ಆ ದಿವ್ಯ ಜ್ಯೋತಿ ಆದ್ಮೇಲೆ ಸ್ವಲ್ಪ ಹತ್ತಿರ ಹೋದಾಗ ನಮಗೆ ಇನ್ನೂ ಸ್ವಲ್ಪ ನೆಕ್ಸ್ಟ್ ಅಸ್ಪಷ್ಟವಾದ ಪರಮಾತ್ಮ ಹಂತ. ಇದು ಪರಿಪೂರ್ಣ ಸಾಕ್ಷಾತ್ಕಾರದಲ್ಲಿ ನಮಗೆ ಕಾಣುವಂತಹ ಕೃಷ್ಣ. ಪರಿಪೂರ್ಣ ಸಾಕ್ಷಾತ್ಕಾರದಲ್ಲಿ ಮೂರನೇ ಹಂತ ಭಗವಂತನ ಸಾಕ್ಷಾತ್ಕಾರದಲ್ಲಿ. ದಯವಿಟ್ಟು ಮ್ಯೂಟಲ್ಲಿರಿ, ನೀವು ಏನಾದ್ರೂ ಮಾತಾಡ್ಕೊಳ್ಳಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಬಿಡ್ತಾರೆ. ನಾನು ಫೋರ್ಸ್ ಮ್ಯೂಟ್ ಮಾಡ್ತೇನೆ ಸ್ವಲ್ಪ ಹೊತ್ತು. ಓಕೆ, ಮತ್ತು ನಡೀತಾ ಇದೆಯಾ? ಯಾರು? ಹರೇ ಕೃಷ್ಣ. ಓಕೆ ಓಕೆ, ಹರೇ ಕೃಷ್ಣ. ಸೊ ಕೃಷ್ಣನ ಪರಿಪೂರ್ಣ ಸಾಕ್ಷಾತ್ಕಾರದಲ್ಲಿ ಮೂರು ಹಂತ. ಉದಾಹರಣೆಗೆ, ಯಾರಾದರೂ ಒಬ್ಬರು ಸೂರ್ಯನ ಕಿರಣಗಳ ಕುರಿತಾಗಿ ಅಧ್ಯಯನ ಮಾಡಿದ್ರು, ಅವರು ಸೂರ್ಯನ ಕುರಿತಾಗಿ ಅಧ್ಯಯನ ಮಾಡಿದ ಹಾಗೆ. ಇನ್ನು ಕೆಲವರು ಹೋಗಿ ಸೂರ್ಯನ ಮೇಲ್ಮೈಯನ್ನು ಅಧ್ಯಯನ ಮಾಡಬಹುದು, ಆದರೂ ಅವರು ಸಹಿತ ಸೂರ್ಯನ ಕುರಿತಾಗಿ ಅಧ್ಯಯನ ಮಾಡಿದ ಹಾಗೆ. ಆದರೆ ಇನ್ನು ಕೆಲವರು ಇನ್ನು ಮುಂದಕ್ಕೆ ಹೋಗಿ ಸೂರ್ಯ ಗ್ರಹವನ್ನ ಪ್ರವೇಶಿಸಿ ಸೂರ್ಯನ ಜೊತೆಗೆ ಅವರು ಸಿಗಬಹುದು, ಸೂರ್ಯನನ್ನ ಮೀಟ್ ಮಾಡಬಹುದು. ಸೂರ್ಯ ಗ್ರಹದ ಅಧಿಪತಿ ಸೂರ್ಯ ದೇವನನ್ನ ಸಹಿತ ಅವರು ಮೀಟ್ ಮಾಡಬಹುದು. ಆದರೆ ಆ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರದಲ್ಲಿ ಮೂರು ಹಂತಗಳು: ಬ್ರಹ್ಮನ್, ಮತ್ತೆ ಇನ್ನೊಂದು ಪರಮಾತ್ಮ, ಮೂರನೇದಾಗಿ ಭಗವಾನ್ ಅಂದ್ರೆ ಶ್ರೀಕೃಷ್ಣ, ಸ್ವಯಂ ಶ್ರೀಕೃಷ್ಣ. ಅವನ ಪರಿಪೂರ್ಣ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಈಗ ಭಗವಂತ ಕೃಷ್ಣ ಅರ್ಜುನನ ಪ್ರಶ್ನೆಗಳಿಗೆ ಒಂದೊಂದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಮೊದಲನೆಯದಾಗಿ ಅವನು ಸಹಾನುಭೂತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತಹದ್ದು ಏನಂದ್ರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ. ಓದ್ತೀರಾ ಮಾತಾಜಿ? ಪ್ರಮೀಳಾ ಮಾತಾಜಿ, ಇಲ್ಲ ಬೇರೆ ಯಾರಾದ್ರೂ ಓದಿ. ನೆಕ್ಸ್ಟ್ ಓದದೇ ಇರುವವರು ಓದಿ. ರಾಜ್ಕುಮಾರ್ ಪ್ರಭುಜಿ, ರಜತ್ ಕುಮಾರ್ ಓದಿ ಪ್ರಭುಜಿ. ಅನ್ಮ್ಯೂಟ್ ಮಾಡಿ ಪ್ರಭುಜಿ, ಅನ್ಮ್ಯೂಟ್ ಮಾಡಿ. ಓಕೆ, ಸಾರಿ, ನಾನು ಅನ್ಮ್ಯೂಟ್ ಮಾಡೋ ಅವಕಾಶ ಕೊಟ್ಟಿಲ್ಲ. ಹರೇ ಕೃಷ್ಣ. ದೇವಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಯಾರಿಗಾದ್ರೂ ಈ ಪ್ರಶ್ನೆ ಇದ್ರೆ, ನಮಗೆ ಇನ್ನೊಂದು ಜನ್ಮ ಇದೆಯಾ ಇಲ್ವಾ, ಅಥವಾ ಇದೆಲ್ಲ ಏನು ಸುಮ್ಮನೆನಾ ಅನ್ನುವಂತಹದ್ದು ಪ್ರಶ್ನೆ ಇದ್ರೆ, ಇವತ್ತು ಆ ಪ್ರಶ್ನೆಯನ್ನು ನೀವು ನಿಮ್ಮ ತಲೆಯಿಂದ ತೆಗೆದಾಕ್ಬೇಕು. ಯಾಕೆಂದ್ರೆ ನಮಗೆ ಖಂಡಿತವಾಗಿಯೂ ಆತ್ಮ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸಾಗತ್ತೆ. ಅದನ್ನೇ ನಾವು ಪುನರ್ಜನ್ಮ ಅಂತ ಕರೆಯುವಂತಹದ್ದು. ಮತ್ತೆ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ಸೇರ್ಕೊಳ್ಳುತ್ತೆ. ಅದರಿಂದ ನಾವು ಹೇಗೆ ಬಟ್ಟೆ ಚೇಂಜ್ ಮಾಡ್ತೀವೋ ಅದೇ ರೀತಿಯಾಗಿ
ಆತ್ಮ ಅನ್ನುವಂತಹದ್ದು ತನ್ನ ಶರೀರವನ್ನ ಚೇಂಜ್ ಮಾಡುತ್ತೆ. ಆ ಶರೀರ ಹೇಗೆ ಸಿಗತ್ತೆ ಅನ್ನುವಂತಹದ್ದನ್ನ ಸಹಿತ ಭಗವಂತ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ. ಭಕ್ತಿ ಯೋಗಕ್ಕೆ ನಾವು ಹೋದಾಗ ನಮ್ಗೆ ಅದು ಅರ್ಥವಾಗತ್ತೆ. ಹೇಗೆ ನಾವು ಶರೀರ ತ್ಯಾಗ ಮಾಡುವುದು, ಹೇಗೆ ನಮಗೆ ಭಗವತ್ ಸಾಕ್ಷಾತ್ಕಾರವನ್ನು ನಾವು ಪಡೆಯಬಹುದು, ಈ ಶರೀರದಲ್ಲಿ ಇದ್ದು ಇದೇ ಜನ್ಮದಲ್ಲಿ ನಾವು ಹೇಗೆ ಪಡೆಯಬಹುದು ಅನ್ನೋದನ್ನೆಲ್ಲ ನಾವು ಭಕ್ತಿ ಯೋಗದ ಅಧ್ಯಾಯಗಳಿಗೆ ಹೋದಾಗ ಅರ್ಥ ಮಾಡಿಕೊಳ್ಬಹುದು. ಆದ್ರೆ ಇಲ್ಲಿ ಅವನು ಹೇಳ್ತಾನೆ, ಯಾರು ಧೀರನಾದವನು, ಯಾರು ಇದನ್ನು ಅರ್ಥಕೊಂಡಿರ್ತಾನೆ, ಅವನು ಈ ಸಾವು ಬಂದಾಗ ಅವನು ಗೊಂದಲಕ್ಕೆ ಒಳಗಾಗುವುದಿಲ್ಲ. ಅದರಿಂದ ಯಾರಿಗೆ ಸಾವು ಬಂದ್ರೂ ನಾವು ಏನು ಬೇಡ್ಕೊಳ್ಬೇಕಂದ್ರೆ ಆ ಆತ್ಮ ಅನ್ನುವಂತಹದ್ದು ಮುಂದೆ ಎಲ್ಲಿ ಸಾಕ್ತಾ ಇದೆಯೋ ಅದು ಭಗವಂತನ ಧಾಮದ ಕಡೆಗೆ ಹೋಗ್ಲಿ ಅನ್ನುವಂಥದ್ದನ್ನು ನಾವು ಯಾವತ್ತೂ ಸಾವಿಗಾಗಿ ನಾವು ಅಂದ್ರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಯಾರಾದ್ರೂ ತೀರ್ಕೊಂಡ್ರೆ ಏನು ಅಂದ್ರೆ ಅಫ್ಕೋರ್ಸ್ ಈಗ ನಾವು ಒಬ್ರು ನಮ್ಮನ್ನ ಅಗಲಿದ್ದಾರೆ, ದುಃಖ ಆಗತ್ತೆ, ಇಲ್ಲ ಅಂತಿಲ್ಲ. ನಾವು ಮನುಷ್ಯರು ಸಂಬಂಧಗಳನ್ನ ನಿಭಾಯಿಸಬೇಕು, ಅದು ಸಹಿತ ನಮ್ಮ ಕರ್ತವ್ಯಗಳೇ. ಆದ್ರೆ ಅದರ ಮಧ್ಯದಲ್ಲಿ ಈ ರೀತಿ ಆದಾಗ ಅದು ನಾವು ತುಂಬಾ ಗೊಂದಲಕ್ಕಿಳಗಾಗಿ ದುಃಖದಲ್ಲಿ ಮಾಡ್ಕೊಂಡಿರುವಂತ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಅಲ್ಲೂ ಸಹಿತ. ಅದರಿಂದ ಅವನು ಹೇಳ್ತಾ ಇರೋದು, ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅನ್ನುವ ಮಾತನ್ನ ಹೇಳ್ತಾನೆ. ಇಲ್ಲಿ ನೋಡ್ಬೋದು ಹೇಗೆ ನೋಡಿ, ಶರೀರ ಚೇಂಜ್ ಆಗ್ತಾ ಹೋಗುತ್ತೆ, ಶರೀರ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಶರೀರನೇ ಆದ್ರೆ ಪ್ರತಿ ಹಂತದಲ್ಲಿಯೂ ನಾವು ಬೇರೆ ವ್ಯಕ್ತಿ ಆಗ್ಬೇಕಾಗಿತ್ತು. ಆದರೆ ವ್ಯಕ್ತಿ ಅವನೇ ಇರ್ತಾನೆ, ಪ್ರತಿ ಹಂತದಲ್ಲಿಯೂ ವ್ಯಕ್ತಿ ಅವನೇ ಇರ್ತಾನೆ. ಆದ್ರೆ ಆತ್ಮ ಮಾತ್ರ ಆ ವ್ಯಕ್ತಿಯ ಜೊತೆಗೆ, ಹೀಗೆ ಬೆಳವಣಿಗೆಯ ಜೊತೆಗೆ ಅದು ಸಹಿತ ಹೋಗ್ತಾ ಇರುತ್ತೆ. ಅದರಿಂದ ಆ ಶರೀರದ ಬೆಳವಣಿಗೆಯ ಜೊತೆಗೆ ಅದರಿಂದ ಆತ್ಮ ಇದ್ರೆ ಮಾತ್ರ ಆ ಶರೀರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಆ ಶರೀರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಇಲ್ಲ ಅಂದ್ರೆ. ಅದರಿಂದ ಆ ಶರೀರದಲ್ಲಿ ಆತ್ಮ ಬಂದು ಸೇರ್ಕೊಂಡಾಗ ಮಾತ್ರ ಆ ಶರೀರ ಜಡ ವಸ್ತುವಿನಿಂದ ಒಂದು ಅಂದ್ರೆ ಈ ಅಚರ ವಸ್ತು ಅತಿಗೆ ಅಂದ್ರೆ ಒಂದು ಜೀವಿಯಾಗಿ ಬದಲಾವಣೆಯನ್ನ ಪಡ್ಕೊಳ್ಳುತ್ತೆ. ಈಗ ಆತ್ಮದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮ ಅಂದ್ರೆ ಏನು ಅನ್ನುವಂಥದ್ದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಶ್ವೇತಾರ್ ಮಾತಾಜಿ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಹಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ತುಂಬಾ ಜನ ದೀಪಾ ಪಾಲ್ಗುಣಿ ಮಾತಾಜಿ 1 ಸೆಕೆಂಡ್, ಇವರು ಚಾಟಲ್ಲಿ ಕೆಲವರೆಲ್ಲ ಓಕೆ ಅನ್ಮ್ಯೂಟ್ ಮಾಡ್ತೇನೆ. ಶ್ರೀಲಕ್ಷ್ಮಿ ಮಾತಾಜಿ ಓದಿ, ಅಲ್ಲ ಸಾರಿ ಯಾರು, ಹಾ ಓದಿ ಮಾತಾಜಿ. ನಾವ್ ಓದನ್ರಿ? ಹಾ ಓದಿ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಇದ್ದೀರಾ? ಮಾತಾಜಿ ಜ್ಯೋತಿ ಕೆ ಮಾತಾಜಿ ನೀವೇ ಅಲ್ವಾ? ಹರೇ ಕೃಷ್ಣ. ಅಲ್ಲ, ಶ್ರೀಲಕ್ಷ್ಮಿ ಮಾತಾಜಿನ ಓದಿದ್ದು. ಅಲ್ಲ, ನಮ್ಮ ಕೋಹೋಸ್ಟ್ 1 ಸೆಕೆಂಡ್, ಅವ್ರಿಗೆ ಕೋಹೋಸ್ಟ್. ಸಾರಿ. ಜ್ಯೋತಿ ಮಾತಾಜಿ ಅನ್ಮ್ಯೂಟ್ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಓಕೆ ಸರಿ, ಓಕೆ. ಸೊ ಆತ್ಮ ಹೇಗೆ ಅಂದ್ರೆ ನೋಡಿ, ಜಸ್ಟು ಅಂದ್ರೆ ಅದಕ್ಕೆ ಯಾವುದು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಕೆಲವು ಜಡ ವಸ್ತುಗಳು ಗಾಳಿಯಲ್ಲಿ ಒಣಗುತ್ತೆ, ಬೆಂಕಿಯಿಂದ ಸುಡತ್ತೆ, ನೀರಿನಿಂದ ಒದ್ದೆ ಆಗತ್ತೆ. ಆದರೆ ಯಾವುದಾದ್ರೂ ಶಸ್ತ್ರದಿಂದ ತುಂಡು ಮಾಡ್ಬೋದು. ಆದರೆ ಆತ್ಮಕ್ಕೆ ಇದು ಯಾವುದರಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಅನ್ನುವಂತಹದ್ದು ಅಂದ್ರೆ ಅದು ಎಷ್ಟು ಶಾಶ್ವತವಾದದ್ದು ಅಂದ್ರೆ, ಭಗವಂತ ಎಷ್ಟು ಶಾಶ್ವತನೋ ಆತ್ಮವು ಅಷ್ಟೇ ಶಾಶ್ವತ. ಆತ್ಮ ಇದ್ದೇ ಇರುತ್ತೆ, ಇವತ್ತಿದೆ, ನಾಳೆ ಇದೆ, ನಿನ್ನೆ ಇತ್ತು. ಆತ್ಮ ಇದ್ದೇ ಇದೆ. ನೀವು ಈ ಆತ್ಮ ಸ್ವರೂಪರಾಗಿ ಯಾವಾಗಲೂ ಇರ್ತೀವಿ ಅನ್ನುವುದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಆದ್ರಿಂದ ಈ ಆತ್ಮವನ್ನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಹೇಳ್ತೇವೆ ಕೆಲವೊಂದು ಟೈಮ್ ಆತ್ಮಹತ್ಯೆ ಹೇಗಾಗತ್ತೆ, ಆತ್ಮಹತ್ಯೆ ಅನ್ನುವಂಥದ್ದು ಅಥವಾ ಆತ್ಮದ ಅವನತಿ ಹೇಗಾಗತ್ತೆ ಅದನ್ನು ನಾವು ಮುಂದೆ ನೋಡೋಣ. ಸಂತೋಷವಿಲ್ಲ ಅಥವಾ ಸ್ವರ್ಗ, ಆ ಒಂದು ಪ್ರಶ್ನೆಗೆ ಸಾರಿ ಕೆಲವರು
ದೀಪಾ ಫಲ್ಗುಣಿ ಮಾತಾಡಿ, ನಿಮಗೆ ಅನ್ಮ್ಯೂಟ್ ಮಾಡ್ತೇನೆ. ಶ್ಲೋಕ ಆದ್ಮೇಲೆ ನೀವು ಓದಿ. ಓಕೆ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತೆ ತವಾಹಿತಾಃ ನಿಂದತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನು ಆಡುವವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಇಲ್ಲಿ ಕರ್ತವ್ಯದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ನೀನು ನಿನ್ನ ಕರ್ತವ್ಯವನ್ನೇ ಮಾಡಲಿಲ್ಲ, ರಣಹೇಡಿಯಾಗಿ ಯುದ್ಧ ಭೂಮಿಯಿಂದ ನೀನು ಓಡ್ ಹೋದ್ರೆ ಅದಕ್ಕಿಂತ ದುಃಖಕರವಾದದ್ದು ಏನುಂಟು? ನಿನಗೆಲ್ಲರೂ ನಿನ್ನನ್ನು ನಿಂದಿಸ್ತಾರೆ, ನಿನ್ನ ಸಾಮರ್ಥ್ಯವನ್ನ. ಯಾಕಂದ್ರೆ ವೀರರಲ್ಲಿ ಸಾಮರ್ಥ್ಯ ಸ್ವತಃ ಕೃಷ್ಣ ತಾನೇ ಅಂತ ಹೇಳ್ತಾನೆ. ಸೊ ಒಬ್ಬರ ಕ್ಷತ್ರಿಯನ ಸಾಮರ್ಥ್ಯವನ್ನ ನಿಂದಿಸುವುದು, ಕೃಷ್ಣನನ್ನು ನಿಂದಿಸುವುದು ಒಂದೇ. ಅದರಿಂದ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ನಿನ್ನ ಸಾಮರ್ಥ್ಯ ಕೃಷ್ಣನೇ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವರವರಿಗೆ ಸಾಮರ್ಥ್ಯ, ಅವನು ಒಂದು ರೀತಿಯಲ್ಲಿ ಕ್ಷತ್ರಿಯ, ಅವನು ತನ್ನ ಕರ್ತವ್ಯವನ್ನ ಮಾಡಬೇಕು. ಅದರಿಂದ ಅವನು ಹೇಳ್ತಾನೆ, ನೀನು ಕರ್ತವ್ಯ ಮಾಡ್ತಾ ಇಲ್ಲ ಅಂದ್ರೆ ನೀನು ಇದಕ್ಕಿಂತ, ನಿನಗೆಲ್ಲರೂ ರಣಹೇಡಿಗಳು ನಿನ್ನನ್ನ ನಿಂದಿಸ್ತಾರೆ, ಅವಾಚ್ಯ ಶಬ್ದಗಳಿಂದ ನಿನ್ನ ಬಗ್ಗೆ ಮಾತಾಡ್ತಾರೆ. ಅದರಿಂದ ಅದಕ್ಕಿಂತ ದುಃಖಕರವಾದದ್ದು ನಿನಗೇನುಂಟು ಈಗ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ನೀನು ಯುದ್ಧ ಮಾಡು. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹಿಂ ತಸ್ಮಾದುದ್ದಿಷ್ಟ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ಸುಮತಿ ಮಾತಾಜಿ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಗುರುಜಿ, ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರು, ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ. ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಹರೇ ಕೃಷ್ಣ. ಸೊ ಅದರಿಂದ ಅವನಿಗೆ, ನೀನು ನಿನ್ನ ಕರ್ತವ್ಯ ಮಾಡು, ನೀನು ಕರ್ತವ್ಯದಿಂದ ವಿಮುಖತೆಯನ್ನ ಹೊಂದಬೇಡ. ಅವನು ಏನ್ ಹೇಳ್ತಾ ಇದ್ದಾನೆ? ನೀನು ಯುದ್ಧ ಮಾಡು. ಯುದ್ಧ ಮಾಡಿದರೆ ಯುದ್ಧದಲ್ಲಿ ನೀನು ಒಂದೇ ಸ್ವರ್ಗವನ್ನ ಪಡಿತೀಯ. ಅಂದ್ರೆ ವೀರ ಸ್ವರ್ಗ ಅಂತ ನಾವು ಹೇಳ್ತೇವೆ. ಕ್ಷತ್ರಿಯರಿಗೆ ವೀರ ಸ್ವರ್ಗ ಅಲ್ವಾ? ವೀರ ಸ್ವರ್ಗ ಅಂದ್ರೆ ಯಾರವರು ಯುದ್ಧ ಭೂಮಿಯಿಂದ ಓಡೋಗುವಂಗಿಲ್ಲ. ಯುದ್ಧ ಭೂಮಿಯಿಂದ ತಾನು ಸೋತೆ ಅಂತ ವಾಪಸ್ ಬಂದ್ರೆ ಅವರಿಗೆ ಎಂಟ್ರಿ ಇಲ್ಲಂತೆ, ಅವರಿಗೆ ವಾಪಸ್ ಅವರು ಬರೋದೇ ಇಲ್ಲ. ಹಿಂದೆ ಕ್ಷತ್ರಿಯರ ಧರ್ಮನೇ ಅದು. ಅವ್ರು ಒಂದ್ಸಲ ಯುದ್ಧಕ್ಕೆ ಹೋದ್ಮೇಲೆ ಯುದ್ಧ ಸೋತು ವಾಪಸ್ ಬರುವಂಗಿಲ್ಲ. ವಾಪಸ್ ಬಂದು ಏನ್ ಮಾಡ್ತಾರೆ ಅಲ್ವಾ? ಆದ್ರಿಂದ ಈ ಒಬ್ಬ ಸೈನಿಕ ಯುದ್ಧ ಭೂಮಿಯಲ್ಲಿ ತನಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವನಿಗೆ ಸೇನೆ ಸೇರ್ಕೊಂಡು ಹಂಗೆ ಬರ್ಲಿಕ್ಕೆ ಆಗತ್ತಾ? ಅವನ ಕರ್ತವ್ಯವನ್ನ ಮಾಡ್ಲೇಬೇಕಾಗತ್ತೆ. ಅದರಿಂದ ಅಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಒಂದೇ ಗೆದ್ರೆ ಏನಾಗತ್ತೆ? ಗೆದ್ರೆ ನಿನಗೆ ಖಂಡಿತ ರಾಜ್ಯ ಸಿಗತ್ತೆ. ಅದು ಕ್ಷತ್ರಿಯನ ಧರ್ಮ. ನೀನು ರಾಜ್ಯವನ್ನ ಆಳ್ಕೊಂಡು ಹೋಗ್ಬೇಕು. ಅಂತಹ ಚಿಕ್ಕ ಧ್ರುವ ಮಹಾರಾಜ ಎಷ್ಟೋ ವರ್ಷಗಳ ಕಾಲ ರಾಜ್ಯವನ್ನ ಭಗವಂತ ಅವನಿಗೆ ಕರುಣಿಸ್ತಾನೆ. 5 ವರ್ಷದ ಬಾಲಕ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದು ಬಂದು ರಾಜ್ಯವನ್ನ ಆಳತಾನೆ. ಅದರಿಂದ ಕ್ಷತ್ರಿಯ ರಾಜ್ಯವನ್ನ ಆಳಬೇಕು. ಅದರಿಂದ ಅವನು ಹೇಳ್ತಾ ಇದ್ದಾನೆ, ನಿನಗೆ 2ರಲ್ಲಿ 1 ಸಿಗತ್ತೆ. ಆದ್ರಿಂದ ದೃಢ ನಿಶ್ಚಯ ಮಾಡು. ಆ ದೃಢ ನಿಶ್ಚಯ ಮಾಡು, ಎದ್ದೇಳು, ಯುದ್ಧ ಮಾಡು. ಅದರಿಂದ ನೀನು ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ನೀನು ಕರ್ತವ್ಯವನ್ನ ನಿರ್ವಹಿಸು, ಯಾವುದೇ ಗೊಂದಲ ಬೇಡ ಅದರಲ್ಲಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಪ್ರತಿಯೊಬ್ಬರು ನಾವು ಸಹಿತ ಕರ್ತವ್ಯ ಬದ್ಧರಾಗಬೇಕು. ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ನೋಡಿ. ಈ ಕರ್ತವ್ಯದ ಬಗ್ಗೆ ತಿಳಿಬೇಕಾದ್ರೆ ಇಡೀ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು, ಏನು ನಮ್ಮ ಕರ್ತವ್ಯ ಅನ್ನುವಂಥದ್ದನ್ನ. ಆಮೇಲೆ ಪಾಪ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ. 1 ನಿಮಿಷ. ಕೆಲವರು ಚಾಟಲ್ಲಿ ಯಜ್ಞಶ್ರೀ 1 ಸೆಕೆಂಡ್, ಅವರಿಗೆ ಅನ್ಮ್ಯೂಟ್ ಮಾಡ್ತೇನೆ. ಹ್ಯಾಂಡ್ ರೇಸ್ ಮಾಡಿದ್ದಾರೆ ನನಗೆ. ಅವರು ಇಲ್ಲಿ ಹ್ಯಾಂಡ್ ರೇಸ್ ಮಾಡಿದರೆ ಈಸಿ ಆಗುತ್ತೆ ಅನ್ಮ್ಯೂಟ್ ಮಾಡೋದಕ್ಕೆ. ಇಲ್ಲಿ ಅಂದ್ರೆ ಮಾತಾಜಿ, ಜ್ಯೋತಿ ಮಾತಾಜಿ ಅವರು ಜ್ಯೋತಿ ಮಾತಾಜಿ 1 ಸೆಕೆಂಡ್, ಇವ್ರಿಗೆ ಪೋಸ್ಟ್ ಮಾಡ್ತೇನೆ, ಬೇರೆ ಯಾರಿಗೂ ಪೋಸ್ಟ್ ಮಾಡಿಬಿಟ್ಟಿದ್ದೇನೆ. ಜ್ಯೋತಿ ಮಾತಾಜಿ, ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಚಾಟ್ ಅಲ್ಲಿ ಕೆಲವರು ಹ್ಯಾಂಡ್ ರೇಸ್ ಮಾಡಿದ್ದಾರೆ, ಅವ್ರಿಗೆ ಅನ್ಮ್ಯೂಟ್ ಮಾಡ್ಬೋದು ಯಾರಿಗಾರು ಒಬ್ರಿಗೆ. ಚಾಟ್ ಅಲ್ಲಿ ಮಾಡಿದ್ದಾರೆ ಹರೇ ಅವ್ರಿಗೆ. ಕೃಷ್ಣ ಹರೇ ಕೃಷ್ಣ ಪ್ರಭುಜಿ, ಅದು ಕೋಸ್ಟ್ ಯಾರು ಬೇರೆಯವ್ರಿಗೆ ಮಾಡಿದ್ದೀರಾ? ನಿಮಗ್ ಮಾಡಿದ್ದೀನಿ ಈಗ. ಹಾ, ಓಕೆ ಪ್ರಭುಜಿ. ಓಕೆ, ಅವ್ರಿಗೆ ತೆಗಿತೀನಿ. ಓಕೆ, ಹಾ ನಾನು ಇನ್ನೊಬ್ರು ಯಾರು ಜ್ಯೋತಿ ಅಂತ ಇದ್ರು. ಓಕೆ, ನೀವು ಚಾಟ್ ಅಲ್ಲಿ ಕೆಲವರು ಹ್ಯಾಂಡ್ ರೇಸ್ ಮಾಡಿದ್ದಾರೆ. ಅಲ್ಲಿ ಯಜ್ಞಶ್ರೀ ಅಂತ ಒಬ್ರು ಯಾರೋ ಹ್ಯಾಂಡ್ ರೇಸ್ ಮಾಡಿದ್ದಾರೆ, ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀರಾ? ಬೇಗ ಬೇಗ ಮಾಡಬೇಕು, ಲೇಟ್ ಆಗಿಬಿಡುತ್ತೆ. ಓಕೆ, ಓಕೆ, ಅನ್ಮ್ಯೂಟ್ ಮಾಡಿ. ಓಕೆ, ಸಾರಿ ಮಾತಾಜಿ ಓದಿ. ಹಲೋ, ಹಾ, ಓದಿ ಮಾತಾಜಿ. ಯಜ್ಞಶ್ರೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಹರೇ ಕೃಷ್ಣ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಏನೋ ಭಕ್ತಿಯಲ್ಲಿ ಮಾಡುವಂತಹದ್ದು. ಭಕ್ತಿಗೆ ಉದಾಹರಣೆಯಾಗಿ ನಾವು ಹೇಳ್ಬೋದು, ಇಲ್ಲಿ ಯಾವುದೇ ರೀತಿಯಾದಂತ ನಷ್ಟ ಇಲ್ಲ, ಅಥವಾ ಇದರಲ್ಲಿ ಕುಗ್ಗುವುದು ಅಂದ್ರೆ ಚಿಕ್ಕದಾಗುವಂತಹ ಇದು ಇಲ್ಲ. ಉದಾಹರಣೆಗಾಗಿ ನಾವಿಲ್ಲಿ ಹನುಮಂತನನ್ನ ತೆಗೆದು ಹನುಮಂತನ ತೋರಿಸ್ತಾ ಇದ್ದೇವೆ. ಇಲ್ಲಿ ಹನುಮಂತ ಏನ್ ಮಾಡ್ತಾನೆ? ಲಂಕೆಗೆ ಹೋಗಿ ಬೆಂಕಿ ಇಡ್ತಾನೆ. ಲಂಕೆ ಹೋಗಿ ಬೆಂಕಿ ಇಟ್ಟ, ಅದು ತಪ್ಪ ಅವನು ಮಾಡಿದ್ದು? ಹರೇ ಕೃಷ್ಣ, ನಿಮ್ಮ ಹತ್ರ ಕೇಳ್ತಾ ಇದೆ. 1 ಸೆಕೆಂಡ್, ಎಲ್ಲಿಗೂ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಹೆಲೋ ಪಾರ್ಟಿಸಿಪೆಂಟ್ಸ್ ಟು ಅನ್ಮ್ಯೂಟ್. ಓಕೆ, ಅದು ತಪ್ಪ ಅವನು ಮಾಡಿರೋದು? ಇಲ್ಲ ಇಲ್ಲ. ಯಾಕೆ? ಯಾಕೆ ತಪ್ಪಲ್ಲ? ಧರ್ಮಕ್ಕಾಗಿ. ಪ್ರಭುಜಿ, ಅಧರ್ಮದ ವಿರುದ್ಧ ಧರ್ಮದ ಯುದ್ಧ ಆಗಿರೋದ್ರಿಂದ ಅದು ತಪ್ಪಲ್ಲ. ಆದರೆ ಹನುಮಂತ ಭಗವಂತನ ಸೇವಕ, ಭಗವಂತನ ಭಕ್ತ, ಸೇವಕ ಅವನು. ಅದರಿಂದ ಅವನು ಅದನ್ನ ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡ್ತಾನೆ. ಅದು ಅವನ ಸೇವೆ ಅಂತ ತಿಳ್ಕೊಂಡು ಅವನು ಮಾಡುವುದರಿಂದ, ಅದರಿಂದ ಅವನು ಹೇಳ್ತಾನೆ ಭಕ್ತಿಯಲ್ಲಿ ಮಾಡುವಂತಹ ಅದು ಭಗವಂತನಿಗೋಸ್ಕರ ಮಾಡುವಂತ. ಆದ್ರೆ ಅವನು ಅಲ್ಲಿ ಹೋದಾಗ, ಲಂಕೆಗೆ ಹೋಗಿ ಮಾಡುವ ಮೊದಲು ಅವನು ತಾನು ಅಲ್ಲಿ ಹೋದ್ರೆ ಅವರು ತನ್ನನ್ನ ಕೊಂದರೆ ಏನಾಗತ್ತೆ, ಸಾಯ್ತೀನ, ಆ ರೀತಿ ಯಾವುದನ್ನು ಆಲೋಚನೆ ಮಾಡದೆ ಅವನು ಹೋಗ್ಬಿಡ್ತಾನೆ ಲಂಕೆಗೆ. ಯಾಕೆಂದ್ರೆ ಅವನು ಯಾವುದನ್ನು ಆಲೋಚನೆ ಮಾಡೋದಿಲ್ಲ. ಅವನಿಗೆ ರಾಮನಿಗೆ ಸೇವೆ ಮಾಡ್ಬೇಕು, ನಾನು ರಾಮನ ಇಚ್ಛೆ ಇದೆ, ಹೋಗ್ಬೇಕು, ತಾನು ಅವನ ಸೇವೆಗಾಗಿ ತಾನು ಹೋಗ್ತೇನೆ ಅಂತ ಹೋಗಿದ್ದಾನೆ ಅವನು ಅಷ್ಟೇ. ಅದರಿಂದ ಭಗವಂತನ ಸೇವೆಯಲ್ಲಿ ನಾವು ಭಕ್ತಿಯಲ್ಲಿ ಮಾಡಿದಂತಹ ಯಾವುದೇ ಕೆಲಸ ಕೃತ್ಯ ಅಂದ್ರೆ ಕರ್ಮ ಅಥವಾ ಕೆಲಸ ಕಾರ್ಯಗಳಿಗೆ ಅದರಲ್ಲಿ ನಷ್ಟ ಅಥವಾ ಕುಗ್ಗುವುದು ನಮಗೆ ಆಗುವುದಿಲ್ಲ. ಅದರಲ್ಲಿ ನಾವು ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡಿದರೂ ಸಹಿತ ಅದು ನಮಗೆ ಏನ್ ಮಾಡತ್ತೆ? ಮಹಾಭಯದಿಂದ ಕಾಪಾಡತ್ತೆ. ಹೌದಲ್ಲ? ನೋಡಿ, ಇವತ್ತಿನಿಂದ ನೀವು ಭಗವಂತನಲ್ಲಿ, ಕೃಷ್ಣನಲ್ಲಿ ನಾವೀಗ ಹೇಗೆ ಭಕ್ತಿಯನ್ನ ಮಾಡುವುದು ಅನ್ನೋದನ್ನ ನಾವು ಪ್ರತಿದಿನ ಕ್ಲಾಸಿನ ಕೊನೆಗೆ, ಕ್ಲಾಸ್ ಮುಗಿದ ಮೇಲೆ ಪ್ರತಿದಿನ ನಾವು 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ 108 ಬಾರಿ. ಸೊ ಅದನ್ನ ನೀವು ಮಾಡ್ತಾ ಹೋಗಿ ಹೇಗೆ ನಿಮಗೆ ಭಗವಂತನ ಅಂದ್ರೆ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ಈ ಭಕ್ತಿಯ ಮಾರ್ಗದಲ್ಲಿ ಯಾವುದೇ ರೀತಿಯಾದಂತಹ ಕುಗ್ಗುವುದಾಗಲಿ ನಷ್ಟವಾಗಲಿ ನಮಗೆ ಇಲ್ಲ. ಅದು ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಮಹಾಭಯದಿಂದ ಕಾಪಾಡತ್ತೆ ಅಂದ್ರೆ ಸಾಕು ನೋಡಿ, ಎಷ್ಟು ಕಷ್ಟಗಳು ಬಂದ್ರೂ ನಾವು ಅದನ್ನ ಸರಿಯಾದ ಸಮರ್ಥವಾಗಿ ಅದನ್ನು ಎದುರಿಸಬಹುದು. ಅದೇ ರೀತಿಯಾಗಿ ವಿಭೀಷಣ ರಾವಣನಿಗೆ ಏನ್ ಮಾಡ್ತಾನೆ? ಅವನು ರಾವಣನಿಗೆ ಸಂಚು ಹಾಕ್ತಾನೆ. ಅಂದ್ರೆ ರಾವಣನ ವಿರುದ್ಧ ಅವನು ಅಲ್ಲಿಂದ ಬಂದ್ಬಿಟ್ಟು ರಾಮನ ಜೊತೆ ಸೇರ್ಕೊಳ್ತಾನೆ. ಅಂದ್ರೆ ನಾರ್ಮಲಿ ಯಾರಾದ್ರೂ ಆತರ ಮಾಡಿದ್ರೆ ಅದೊಂದು ದ್ರೋಹ, ತನ್ನ ಸ್ವಂತ ಅಣ್ಣನಿಗೆ ಮಾಡಿದ ದ್ರೋಹ. ಹೌದಾ ಅಲ್ಲ? ಹರೇ ಕೃಷ್ಣ, ಕೇಳಿಸ್ತಾ ಇದೆಯಲ್ಲ? ಆದ್ರೆ ವಿಭೀಷಣ ಮಾಡಿದ್ದು ನಾರ್ಮಲ್ ಆಗಿ ಮಾಡಿದ್ರೆ ದ್ರೋಹ. ಆದ್ರೆ ಯಾರು ನಾವು ಕರ್ಮಿಗಳು, ಕರ್ಮ ಫಲಗಳನ್ನ ಅಪೇಕ್ಷಿಸಿ ಮಾಡಿದಾಗ ಅದು ದ್ರೋಹ. ಆದ್ರೆ ನಾವು ಅದನ್ನ ಭಗವಂತನ ಮಾತಾಜಿ ಮ್ಯೂಟ್ ಮಾಡ್ಬಿಡಿ ಅವರಿಗೆಲ್ಲ, ಇಂಟರ್ನೆಟ್ ಸರಿ ಇಲ್ಲ. ಹರೇ ಕೃಷ್ಣ. ಸೊ ಈಗ ಅದೇ ರೀತಿಯಾಗಿ ಭಕ್ತಿ ಸೇವೆಯಲ್ಲಿ
ಭಗವಂತನಿಗೆ ಅಂತ ನಾವು ಏನನ್ನಾದ್ರೂ ಮಾಡಿದಾಗ ಅಂತಹ ಒಂದು ಭಕ್ತಿ ಸೇವೆಯಲ್ಲಿ ನಮಗೆ ಅದು ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಅದು ಭಕ್ತಿಯಲ್ಲಿ ಮಾಡಿದ ಕಾರ್ಯವಾಗಿರುವುದರಿಂದ ಅದರ ಫಲಗಳು ನಮಗೆ ಅಂಟಿಕೊಳ್ಳುವುದಿಲ್ಲ. ಇದು ವರ್ಣಶಂಕರ ಸಂಪ್ರದಾಯದ ಬಗ್ಗೆ, ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾವನಾರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೇನೆ ನಾನು ಅನ್ಮ್ಯೂಟ್ ಮಾಡಲ್ಲ ಎಲ್ಲರನ್ನು. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉಪದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ. ಇಲ್ಲಿ ಭಕ್ತಿಯನ್ನ ಮಾಡುವುದರಿಂದ, ಭಗವಂತನ ಸೇವೆಯನ್ನ ಮಾಡುವುದರಿಂದ, ಭಕ್ತಿಯನ್ನ ಮಾಡುವುದು ಭಕ್ತಿ ಮಾರ್ಗ ಅನ್ನುವಂಥದ್ದು ಈ ಭಗವದ್ಗೀತೆಯ ಮುಖ್ಯ ಸಂದೇಶ. ಈ ಭಗವದ್ಗೀತೆಯಲ್ಲಿ ಭಕ್ತಿಯ ಬಗ್ಗೆ ಭಗವಂತ ಹೇಳ್ತಾನೆ. ಅದರಿಂದ ಈ ಭಕ್ತಿಯನ್ನ ಮಾಡುವುದರಿಂದ ನಾವು ಭಗವಂತನನ್ನ ಅರ್ಥ ಮಾಡಿಕೊಳ್ತೇವೆ. ಅದೇ ರೀತಿಯಾಗಿ ವೇದಗಳನ್ನ ಓದಿ ಅಧ್ಯಯನ ಮಾಡಿ ಅದನ್ನ ರೂಢಿಸಿಕೊಂಡು ನಾವು ಸಹಿತ ಭಗವಂತನನ್ನ, ಆ ವೇದಗಳ ಹಿಂದಿನ ಉದ್ದೇಶ ಏನು, ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ಆದ್ರಿಂದ ಅವನೇನ್ ಹೇಳ್ತಾ ಇದ್ದಾನೆ ಇಲ್ಲಿ, ಭಗವಂತ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಾವು ಆದರ್ಶಪ್ರಾಯರಾಗಬೇಕು. ನಾವು ಸರಿಯಾದ ರೀತಿಯಲ್ಲಿ ಭಕ್ತಿಯನ್ನ ಮಾಡಿಕೊಂಡು ನಾವು ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ತಾ ಹೋದಾಗ ಅದನ್ನ ನೋಡಿ ನಮ್ಮ ಯಂಗರ್ ಜನರೇಷನ್ ಅಥವಾ ನಮ್ಮ ಮಕ್ಕಳು ಅವರು ಅದನ್ನ ರೂಢಿಸ್ಕೊಳ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಈ ವರ್ಣ ಸಂಕರ ಅಥವಾ ಕುಟುಂಬ ಸಂಪ್ರದಾಯದ ನಾಶ ಅನ್ನುವಂತಹದ್ದು ತೊಂದರೆ ಆಗುವುದಿಲ್ಲ ಅಲ್ವಾ. ಏನಾಗತ್ತೆ, ಎಷ್ಟೋ ಸಲ ಅಂತಹ ಒಂದು ಕುಟುಂಬಗಳಲ್ಲಿ ತಂದೆ ತಾಯಿಗಳ ಅಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಪಾಪ ಕೆಲವು ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ಅಂದ್ರೆ ಮುಂದಿನ ಜೀವನದಲ್ಲಿ ಏನಾಗತ್ತಪ್ಪ ಅನ್ನುವಂತಹ ಒಂದು ಚಿಂತೆ ನಮಗಿರತ್ತೆ. ಅಷ್ಟು ಚಿಕ್ಕವರು ಇರ್ಬೇಕಾದ್ರೆ ಯಾರು ನೋಡ್ಕೊಳ್ತಾರೆ ಅವರನ್ನ, ಹಾಗೆ ಹೀಗೆ ಅಂತ. ಆದ್ರೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಯಾವುದೇ ಸಮಯದಲ್ಲಿ ನಾವು ಆದರ್ಶಪ್ರಾಯ ಬದುಕಿದ್ದಾಗ ಅವರು ಮುಂದೆ ಅದೇ ರೀತಿಯಾದ ಜೀವನವನ್ನು ಅವರು ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಎಲ್ಲವೂ ಅವನ ರಕ್ಷಣೆಯಲ್ಲಿ ಇರುತ್ತೆ. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರನ್ನ ಭಗವಂತ ಖಂಡಿತವಾಗಿಯೂ ರಕ್ಷಿಸ್ತಾನೆ. ಅದು ಸಹಿತ ನಮಗೆ ಮುಂದಿನ ಅಧ್ಯಾಯಗಳಲ್ಲಿ ಅವನು ಹೇಳ್ತಾನೆ. ಅದರಿಂದ ಈ ವೇದಗಳನ್ನ ತಿಳಿದವನು ಮತ್ತು ಭಕ್ತಿಯನ್ನ ಮಾಡುವವನು ಇಬ್ಬರು ಉದ್ದೇಶವು ಒಂದೇ, ಏನು, ಭಗವಂತನ ಸಾಕ್ಷಾತ್ಕಾರ, ಅವನನ್ನ ಅರಿಯುವಂತಹದ್ದು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ, ದೊಡ್ಡ ಜಲಾಶಯ ಅಂದ್ರೆ ವೇದಕ್ಕೆ ಹೋಲಿಸಲಾಗಿದೆ, ಅಥವಾ ಒಂದು ಬಾವಿ ಅಂದ್ರೆ ಈ ಭಕ್ತಿ ಸೇವೆ. ಆ ಎರಡೂ ಅದನ್ನ ನಾವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಅದನ್ನ ಅನುಸರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಕುಟುಂಬ ಸಂಪ್ರದಾಯದ ನಾಶ, ವರ್ಣ ಸಂಕರ ಅಥವಾ ಈ ಒಂದು ಸಂದಿಗ್ಧತೆ, ಯಾಕೆಂದ್ರೆ ಈ ಹಿರಿ ತಲೆ ಮಾರ್ಗದರ್ಶಕರು ಯಾರು ಇಲ್ಲದೇನೆ ಆ ಕುಟುಂಬ ಅನ್ನುವಂತಹದ್ದು ದಾರಿ ಕಾಣದ ಒಂದು ಅಂದ್ರೆ ಗತಿ ಇಲ್ಲದಿದ್ದವರ ತರ ಆಗತ್ತೆ ಅಂತ ನಾವು ಹೇಳ್ತೇವಲ್ಲ, ಆ ರೀತಿಯಾಗಿ ಅವರು ದುರಾಚಾರಿಗಳಾಗ್ಬಹುದು, ಅಧರ್ಮಿಗಳಾಗ್ಬಹುದು, ಸ್ತ್ರೀಯರು ವ್ಯಭಿಚಾರಿಣಿಗಳಾಗ್ಬಹುದು, ಮಕ್ಕಳೆಲ್ಲ ಏನೋ ಮಾಡ್ಕೊಂಡು, ಈಗಿನ ಕಲಿಯುಗದ ವಾಸ್ತವ್ಯ ಅದು. ಯಾರು ಹೇಳೋರು ಕೇಳೋರಿಲ್ಲ ಅಂದ್ರೆ ಮಕ್ಕಳು ಖಂಡಿತವಾಗಿಯೂ ಅವರು ದುರಾಚಾರಿಗಳೇ ಆಗ್ತಾರೆ. ಆದ್ರೆ ಆ ತಂದೆ ತಾಯಿಗಳು ಸರಿಯಾದ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗತ್ತೆ, ಭಕ್ತಿಯನ್ನು ನೋಡಿದಾಗ ಅವರು ಅದನ್ನ ನೋಡ್ಕೊಂಡು ಅವರಿಗೂ ಅನ್ಸತ್ತೆ, ಇಲ್ಲ ನಾನು ಹೀಗೆ ಬದುಕಬೇಕು ಅನ್ನುವಂಥದ್ದು. ಅದರಿಂದ ಅದಕ್ಕೆ ನಾವು ಆದರ್ಶಪ್ರಾಯರಾಗಬೇಕು. ಅದನ್ನ ನಾವು ಆಚರಿಸಿ ತೋರಿಸ್ಬೇಕು ಅವರಿಗೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ಹೇಗೆ ನಾವು ಯಜ್ಞದ ಆಚರತೆ ಶ್ರೇಷ್ಠ ಮುಂದೆ ಬರುತ್ತೆ, ಯಾರು ಶ್ರೇಷ್ಠನಾದವನು ಆಚರಿಸಿ ತೋರಿಸ್ಬೇಕು ಅನ್ನುವಂಥದ್ದು. ಈಗ ದೃಢ ನಿಶ್ಚಯದ ಬಗ್ಗೆ, ನಿರ್ಣಯದ ಬಗ್ಗೆ, ನಿರ್ಣಯ ಗೊಂದಲದಲ್ಲಿ ಇರ್ತಾನೆ. ಅದಕ್ಕೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳ್ತಾ ಇದ್ದಾನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ ಓದಿ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಹರೇ ಕೃಷ್ಣ ಗುರುಜಿ. ಎಷ್ಟು ಮುಖ್ಯವಾದದ್ದು ಈ ವಾಕ್ಯ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ.
ಅಲ್ವಾ? ಈ ಬುದ್ಧಿ ಅನ್ನುವಂತಹದ್ದು ನಿಶ್ಚಯ ಸ್ವಭಾವ, ನಾವು ಸ್ವಭಾವವನ್ನು ರೂಢಿಸ್ಕೋಬೇಕು. ಆ ಸ್ವಭಾವವನ್ನು ಹೇಗೆ ರೂಢಿಸ್ಕೊಳ್ಬೇಕು? ಆಗ ಬುದ್ಧಿ. ಈಗ ಅರ್ಜುನ ದ್ರೋಣಾಚಾರ್ಯರು ಬಿಲ್ವಿದ್ಯೆ ಪರೀಕ್ಷೆಯನ್ನ ಮಾಡುವಾಗ ಎಲ್ಲರ ಹತ್ರ ಕೇಳ್ತಾರೆ, ನಿಮ್ಗೇನು ಕಾಣಿಸ್ತಾ ಇದೆ ಅಲ್ಲ ಅಂತ. ಒಂದು ಕೃತಕ ಗಿಳಿಯನ್ನ ಮರದಲ್ಲಿಟ್ಟು ಆ ಗಿಳಿಯ ಕಣ್ಣಿಗೆ ಬಾಣ ಹೂಡ್ಲಿಕ್ಕೆ ಹೇಳ್ತಾರೆ ಎಲ್ರಿಗೂ. ಎಲ್ಲರೂ ಮರ ಕಾಣ್ತಾ ಇದೆ, ಎಲೆ ಕಾಣ್ತಾ ಇದೆ, ಹಿಂದ್ಗಡೆ ಆಕಾಶ ಕಾಣ್ತಾ ಇದೆ. ಆದ್ರೆ ಅರ್ಜುನ ಏನ್ ಹೇಳ್ತಾನೆ? ನನಗೆ ಏನ್ ಹೇಳ್ತಾನೆ ಅರ್ಜುನ? ನನಗೆ ಹಕ್ಕಿಯ ಕಣ್ಣಲ್ಲದೆ ಇನ್ನೇನು ಕಾಣುವುದಿಲ್ಲ ಅಂತ ಹೇಳ್ತಾನೆ. ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ಅವನು ಅಷ್ಟು ಅಂದ್ರೆ ಅವನ ಬುದ್ಧಿ ಸ್ವಭಾವ ಅಷ್ಟು ದೃಢ ನಿಶ್ಚಯವಾದದ್ದು. ಆದ್ರೂ ಸಹಿತ ಅವನು ಇಲ್ಲಿ ನಮಗೆ ಗೊಂದಲ, ಕೃಷ್ಣನ ಕೃಪೆಯಿಂದ ಆ ಗೊಂದಲ ಕ್ರಿಯೇಟ್ ಆಗಿ ನಮಗೆ ಭಗವದ್ಗೀತೆಯ ಸಂದೇಶ ಇಲ್ಲಿ ಸಿಗ್ತಾ ಇದೆ. ಆದ್ರೆ ಅಂತಹ ಬುದ್ಧಿ ಅಂದ್ರೆ ಈ ಬುದ್ಧಿ ಅನೇಕ ಶಾಖೆಗಳನ್ನ ಹೊಂದಿರುತ್ತೆ. ನಿಶ್ಚಿತ ಸ್ವಭಾವವನ್ನು ನಾವು ಹೊಂದಿಲ್ಲ ಅಂತ ಹೇಳಿದ್ರೆ. ಯಾಕೆಂದ್ರೆ ಆ ಶಾಖೆಗಳು ಅಂದ್ರೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಹಾಗೆ ಹೀಗೆ ಒಂಥರ ನಾವೇನ್ ಹೇಳ್ತೇವೆ, ಅದು ಒಂಥರ ಎಲ್ಲ ಮಿಕ್ಸ್ ಆಗಿರುವಂತಹದ್ದು. ಸೊ ಒಂಥರ ಮಿಸಳು ಬಾಜಿ ತರ ಅಂತ ಹೇಳ್ತೀವಲ್ಲ, ಆ ಬುದ್ಧಿ ಅನ್ನುವಂಥದ್ದು ಆ ರೀತಿಯಾಗಿ ಇರುತ್ತೆ. ಅದರಿಂದ ದೃಢ ಸಂಕಲ್ಪ ಬೇಕು. ಆ ದೃಢ ಸಂಕಲ್ಪ ಹೇಗೆ? ದೃಢ ಸಂಕಲ್ಪ ನಾವು ಯಾವಾಗ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸ್ತೇವೆ ಮತ್ತು ನಮ್ಮ ಕರ್ತವ್ಯವನ್ನ ಮಾಡ್ತೇವೆ, ಅದು ಅವರಿಗೆ ಒಂದೇ ಗುರಿ ಇರುತ್ತೆ. ಆ ಗುರಿ ಯಾವುದು? ಈ ನಾನು ಯಾರು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹದ್ದು, ನನ್ನ ಅಸ್ತಿತ್ವ ಏನು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಂಡಾಗ ನಮ್ಮ ಗುರಿ ಒಂದೇ. ಪ್ರತಿಯೊಂದು ಆತ್ಮದ ಗುರಿ ಏನು? ಈ ಆತ್ಮದ ಗುರಿ ಏನು? ನಿಜವಾದ ಗುರಿ ಏನು? ಆತ್ಮದ ನಿಜವಾದ ಗುರಿ ಭಗವಂತನ ಸಾಕ್ಷಾತ್ಕಾರ. ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಹೋಗುವುದು. ನಾವು ಎಲ್ಲಿಂದ ಬಂದಿದ್ದೇವೆ ಅನ್ನುವಂಥದ್ದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ನಾನು ಯಾರು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ತಂದೆ ಆತ್ಮ ಅನ್ನುವಂತಹದ್ದು ಎಲ್ಲಿಂದ ಬಂದಿದೆ ಮುಂದೆ ಗೊತ್ತಾಗುತ್ತೆ. ಅದೇ ಅಂತಹ ದೃಢ ಸಂಕಲ್ಪ ಅವರಿಗೆ ಒಂದೇ ಗುರಿ ಇರುತ್ತೆ. ಅಂತಹ ಗುರಿ ನಿಶ್ಚಯ ಸ್ವಭಾವ ಇಲ್ಲ. ಯಾರಿಗೆ ನಿಶ್ಚಯ ಸ್ವಭಾವವಿಲ್ಲ ಅಂತವರ ಬುದ್ಧಿ ಅನೇಕ ಶಾಖೆಗಳಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಶ್ರೀ ಭಗವಾನ್ ಉವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಾಸ್ತದ್ಯೋಚ್ಯತೆ. ಯಾರು ಈ ನಿಶ್ಚಯ ಸ್ವಭಾವವನ್ನು ಹೊಂದಿರ್ತಾರೆ, ಯಾರು ಸ್ಥಿತ ಪ್ರಜ್ಞರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ನಿರ್ಮಲಾ KR ಮಾತಾಜಿ ಓದಿ. ಪ್ರಭುಜಿ ಓದ್ತೀನಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನು ಎಂದು ಕರೆಯುವರು. ಮನಸ್ಸು ಈಗ ಹೇಗೆ ನಮಗೆ ಈ ಇಂದ್ರಿಯ ತೃಪ್ತಿಯ ಬಯಕೆಗಳು ಹೇಗೆ ನಾವು ಇಲ್ಲ ಅಂದ್ರೆ ನಮ್ಮ ಹಲವಾರು ನಮ್ಮಲ್ಲಿ ನಮ್ಮ ಮನಸ್ಸೇನಿದೆ, ನಮ್ಮ ಮೈಂಡ್ ಅನ್ನುವಂತಹದ್ದು, ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅದು ಒಂದು ಮೀನಿಂಗ್ ಮೇಕಿಂಗ್ ಮಷೀನ್ ಅಂತ. ಯಾವಾಗಲೂ ಒಂದಲ್ಲ ಒಂದು ರೀತಿಯ ಅರ್ಥವನ್ನ ಕಲ್ಪಿಸ್ಕೊಳ್ತಾನೇ ಇರುತ್ತೆ. ಅದ್ರ ಕೆಲಸನೇ ಅದು ಅಂತ. ಅದರಿಂದ ಅದಕ್ಕೆ ನಾವು ಸರಿಯಾಗಿ ಅರ್ಥ ಮಾಡುವಂತಹ ಕೆಲಸವನ್ನ ಕೊಡಬೇಕು. ಆದ್ರೆ ಆ ಮೈಂಡನ್ನು ನಾವು ಸ್ಥಿರತೆಯಲ್ಲಿ ತರಬೇಕು. ಇಲ್ಲ ಅಂದ್ರೆ ಅದು ಯಾವಾಗಲೂ ಹಲವಾರು ರೀತಿಯ ಏನೋ ಇಂದ್ರಿಯ ತೃಪ್ತಿಯ ಕೆಲಸಗಳಲ್ಲಿ ಅದು ಆಲೋಚನೆಯನ್ನ ಮಾಡ್ತಾ ಇರುತ್ತೆ. ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗತ್ತೆ. ಅಂದ್ರೆ ನಾವು ಮೊದಲು ಆಲೋಚನೆ ಮಾಡ್ತೇವೆ, ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ತೇವೆ. ಓಕೆ, ಇವತ್ತು ನನಗೆ ಇಂತಹ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅದನ್ನ ತಿನ್ಬೇಕು, ಏನೋ ಒಂದು ಐಟಮ್ ಅನ್ನ ನಾವು ತಿನ್ಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಳ್ತೇವೆ. ಆಮೇಲೆ ನಾವು ಅಲ್ಲಿ ಹೋಗ್ತೇವೆ ತಿನ್ಲಿಕ್ಕೆ ಅಲ್ವಾ. ಅದಕ್ಕೆ ಪೂರಕವಾದ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆ ರೀತಿಯಾಗಿ ಪೂರಕ ಕೆಲಸಗಳನ್ನ ಮಾಡಿದ ಮೇಲೆ ಏನಾಗತ್ತೆ, ಅಲ್ಲಿ ಹೋದ್ಮೇಲೆ ನಮ್ಗೆ ಸರಿಯಾದ ರೀತಿಯಲ್ಲಿ ನಮ್ಮ ಇಂದ್ರಿಯ ತೃಪ್ತಿ ಆಗಿಲ್ಲ ಅಂದ್ರೆ ನಮಗೆ ಏನಾಗತ್ತೆ ನೆಕ್ಸ್ಟ್? ಅದರಿಂದ ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನ ತ್ಯಜಿಸಬೇಕು. ಯಾರು ಸ್ಥಿತಪ್ರಜ್ಞನಾಗ್ತಾನೆ ಅವನು ಈ ಇಂದ್ರಿಯ ತೃಪ್ತಿಯ ಆಸೆಗಳನ್ನ ತ್ಯಜಿಸಬೇಕು. ಅವನ ಮನಸ್ಸು ಪರಿಶುದ್ಧವಾಗಿ, ಇದಕ್ಕೆ ನಾವು ತಿಳ್ಕೊಂಡ್ಬಿಟ್ರೆ ಈ ಕ್ಷಣಕ್ಕೆ ಆಗೋಗತ್ತಾ ಅಂತ ಅಲ್ಲ. ಅದಕ್ಕೆ ಭಗವಂತ ಮುಂದೆ ಅರ್ಜುನ ಅದಕ್ಕೂ ಸಹಿತ ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾನೆ, ಹೇಗೆ ನಾವು ಈ ಮನಸ್ಸನ್ನ ಸ್ಥಿರಗೊಳಿಸುವಂತಹದ್ದು ಅನ್ನುವಂತಹದ್ದು. ಅದರಿಂದ ಪರಿಶುದ್ಧವಾದ ಆತ್ಮದಲ್ಲಿಯೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವಂಥವನು ಅಂತ ಹೇಳಲಾಗಿದೆ. ಸೊ ಇದು ಧ್ರುವ ಮಹಾರಾಜ ಅಥವಾ ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ಎಷ್ಟೊಂದು ತೊಂದರೆಯನ್ನು ಕೊಡ್ತಾನೆ. ಆದ್ರೆ ಅವನು
ನಾರಾಯಣನನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅವನ ಮನಸ್ಸಿನಲ್ಲಿ. ಅದರಿಂದ ಆ ನಾರಾಯಣನಿಂದ ಅವನನ್ನ ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ಧ್ರುವ ಸಹಿತ 5 ವರ್ಷದ ಬಾಲಕ ಅಂತಹ ಭಯಂಕರವಾದ ತಪಸ್ಸನ್ನ ನಾರದರ ಮಾರ್ಗದರ್ಶನದಲ್ಲಿ ತಪಸ್ಸನ್ನ ಮಾಡಿ ನಾರಾಯಣನ ಸಾಕ್ಷಾತ್ಕಾರವನ್ನ ಪಡೆದು ಒಂದು ಕ್ಷಣದಲ್ಲಿ ಅವನ ಶಂಖ ಸ್ಪರ್ಶದಿಂದ ನಾರಾಯಣನ ಶಂಖ ಧ್ರುವನ ತಲೆಗೆ ಸ್ಪರ್ಶವಾಗ್ತಾ ಇದ್ದಾಗ ಅವನಿಗೆ ಎಲ್ಲಾ ವೇದಗಳ ಜ್ಞಾನವನ್ನ ಬಂದ್ಬಿಡತ್ತೆ ಒಂದೇ ಸಲ. ಅದು ಭಗವಂತನ ಭಕ್ತಿಯಲ್ಲಿ ಅಂದ್ರೆ ತುಂಬಾ ಅಡ್ವಾನ್ಸ್ ಲೆವೆಲ್ ಭಕ್ತಿ ಅವ್ರು ಮಾಡಿದ್ದಾರೆ. ಅಂಥವ್ರು ಆ ರೀತಿಯಾಗಿ ಆತ್ಮದಲ್ಲಿಯೇ ಸಂತುಷ್ಟನಾದಾಗ, ಯಾಕೆಂದ್ರೆ ಇದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ನಾವು ಇವತ್ತೆಲ್ಲ ಇನ್ನು 5-6 ಜನ್ಮದಲ್ಲಿಯೋ 8-10 ಜನ್ಮದಲ್ಲಿಯೋ ಅಥವಾ ಆ ರೀತಿಯಾಗಿ ನಾವೊಂದು ಭಗವದ್ ಧಾಮವನ್ನ ಸೇರ್ಲಿಕ್ಕೆ ಹೋಗ್ಬಹುದು. ಶ್ರೀಲ ಪ್ರಭುಪಾದರು ಇಲ್ಲ ಅಂದ್ರೆ ಬರೀ 6-7 ವರ್ಷದಲ್ಲಿ ಅವರು 108 ದೇವಸ್ಥಾನ ಪ್ರಪಂಚದಾದ್ಯಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಭಗವದ್ಗೀತೆ ಅಂದ್ರೆ ಏನು, ಭಾಗವತ ಅಂದ್ರೆ ಏನು, ಕೃಷ್ಣ ಅಂದ್ರೆ ಏನು, ಅಂತಹ ಒಂದು ದೇಶಗಳಿಗೆ ಹೋಗಿ ಅಲ್ಲಿ ಇವತ್ತು ನೀವು ನೋಡಬಹುದು. ಇವತ್ತು ನಮ್ಗಿಂತ ನಮ್ಮ ಭಾರತೀಯರಿಗಿಂತ ಸ್ವಚ್ಛಂದವಾಗಿ ಸಂಸ್ಕೃತವನ್ನ ಹೇಳ್ತಾರೆ ಮತ್ತು ಭಾಗವತಂ ಕಥೆಯನ್ನ ಮಾಡ್ತಾರೆ. ಎಷ್ಟು ಸುಶ್ರಾವ್ಯವಾಗಿ ಅವರು ಹೇಳ್ತಾರೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಅದು ಆ ರೀತಿಯಾಗಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಕೃಷ್ಣ ಪ್ರಜ್ಞೆಯಲ್ಲಿ. ಜಾಯತೆ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ. ಪ್ರಾರ್ಥನಾ ಪ್ರಸಾದ್ ಮಾತಾಜಿ. ಓದ್ತೀರಾ ಮಾತಾಜಿ? ಹರೇ ಕೃಷ್ಣ. ಪ್ರಾರ್ಥನಾ ಪ್ರಸಾದ್ ಮಾತಾಜಿ. ಸುಮತಿ ಮಾತಾಜಿ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಮೊದಲು ನಾವು ಆಲೋಚನೆ ಮಾಡ್ತೇವೆ, ಆಮೇಲೆ ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ ಅದು ಕಾಮ. ಆ ಕಾಮದಿಂದ ಏನಾಗತ್ತೆ, ಆ ಕಾಮ ಈಡೇರ್ಲಿಲ್ಲ ಅಂದಾಗ ನಮಗೆ ಕ್ರೋಧ ಉದ್ಭವವಾಗತ್ತೆ. ಸೊ ಮೊದಲು ಊಹಾತ್ಮಕ ಚಿಂತನೆ, ಮೊದಲು ಚಿಂತನೆಯನ್ನ ಮಾಡ್ತೇವೆ ನಾವು. ಸೊ ಆಮೇಲೆ ಅದರ ಮೇಲೆ ಆಸಕ್ತಿ ಬರುವಂತಹದ್ದು. ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತೆ. ದೀಪಾ ಪಾಲ್ಗುನಿ ಮಾತಾಜಿ. ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ. ಸಮೋಹದಿಂದ ಸಮ್ಮತಿಯ ಭ್ರಮೆಯ ಉಂಟಾಗುತ್ತದೆ. ಸಮ್ಮತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಸ್ಮೃತಿ, ಸಮ್ಮತಿ ಅಲ್ಲ, ಅದು ಸ್ಮೃತಿ. ಸ್ಮೃತಿ ಅಂದ್ರೆ ನಮ್ಮ ಬುದ್ಧಿ. ಸ್ಮೃತಿ ಅಂದ್ರೆ ನಾವು ಏನ್ ನೆನ್ಪಿಟ್ಕೊಳ್ತೇವೆ ಅದ್ರ ಬಗ್ಗೆ ಅಲ್ಲ, ಭ್ರಮೆ ಉಂಟಾಗತ್ತೆ. ಸ್ಮೃತಿ ನಮ್ಮ ಮೈಂಡ್. ಕೋಪ ಬಂದಾಗ ಏನಾಗತ್ತೆ, ನಮ್ಮ ಕಂಟ್ರೋಲ್ ನಾವಿರೋದಿಲ್ಲ, ನಮ್ಮ ಬುದ್ಧಿ ನಮ್ಮ ಕಂಟ್ರೋಲ್ ಇರೋದಿಲ್ಲ. ಒಂದು ರೀತಿಯಂತ ಭ್ರಮೆ. ಸಮೂಹ ಅಂದ್ರೆ ಏನೋ ಒಂಥರ ಕಣ್ಣು ಕಟ್ಟದ ಹಾಗೆ ಆಗತ್ತೆ ನಮ್ಗೆ. ಆ ಟೈಮಿಗೆ ನಮ್ಮ ಕಂಟ್ರೋಲ್ ಅಲ್ಲಿ ಸ್ಮೃತಿ ಇರೋದಿಲ್ಲ. ಅದರಿಂದ ನಮ್ಮ ಬುದ್ಧಿ ನಾಶವಾಗತ್ತೆ. ಬುದ್ಧಿ ನಾಶವಾದಾಗ ಮತ್ತೆ ಏನಾಗುತ್ತೆ, ಮನುಷ್ಯ ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗ್ತಾನೆ. ಐಹಿಕ ಪ್ರಪಂಚದಲ್ಲಿ ಮುಳುಗೋದು ಅಂದ್ರೆ ಏನು, ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಏನು ಅನ್ನೋದು ನಮ್ಗೆ ಮುಂದೆ ಹಲವಾರು ಅಧ್ಯಾಯಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದರಿಂದ ಐಹಿಕ ಪ್ರಪಂಚದಲ್ಲಿ ಅವನು ಮತ್ತೆ ಮುಳುಗ್ತಾನೆ, ಮತ್ತೆ ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಮಾಡ್ತಾನೆ ಅನ್ನುವಂತಹದನ್ನ ನಾವಿಲ್ಲಿ ನೋಡ್ಬಹುದು. ಸೊ ಮೊದಲು ಏನಾಗುತ್ತೆ, ಇಂದ್ರಿಯ ವಸ್ತುವಿನ ಬಯಕೆ. ಇಂದ್ರಿಯ ವಸ್ತು ಅಂದ್ರೆ ಇಂತಹದ್ದು ನಮಗೆ ಏನೋ ಒಂದು ಅಂದ್ರೆ ಇಂದ್ರಿಯ ವಸ್ತು ಅಂದ್ರೆ ಏನು, ನಮ್ಮ ಇಂದ್ರಿಯಗಳಿಗೆ ಸಂತೋಷ ಕೊಡುವಂತಹ ಕೆಲವು, ಅದರ ಮೇಲೆ ಆಸಕ್ತಿ ಬರುವಂತಹದ್ದು. ಆಸಕ್ತಿ ಬಂದಾಗ ಕಾಮ, ಅದನ್ನ ಈಡೇರಿಸಿಕೊಳ್ಳಲಿಕ್ಕೆ ನಾವು ಮಾಡುವಂತಹ ಕೆಲಸ. ಅದರಿಂದ ನಮಗೆ ಕಾಮ ಈಡೇರ್ಲಿಲ್ಲ ಅಥವಾ ಅದರಿಂದ ಕ್ರೋಧ ಬರುತ್ತೆ. ಕ್ರೋಧದಿಂದ ಭ್ರಮೆ ಉಂಟಾಗತ್ತೆ. ಸ್ಮರಣೆಯ ವಿಸ್ಮಯ ಆಗತ್ತೆ. ಸ್ಮೃತಿ ಭ್ರಮಣೆ ಅಂತ ಹೇಳ್ತೀವಿ. ಆಮೇಲೆ ನಮ್ಮ ಬುದ್ಧಿ ನಾಶವಾದಾಗ ನಾವು ಮತ್ತೆ ಐಹಿಕ ಪ್ರಪಂಚದಲ್ಲಿ ಹುಟ್ಟುತ್ತೇವೆ, ಸಾಯ್ತೇವೆ. ಜನ್ಮ ಮೃತ್ಯು ಜರಾವ್ಯಾಧಿ ನಮ್ಮ ನಿಜವಾದ ಸಮಸ್ಯೆ. ಪುನರಪಿ ಮರಣಂ ಪುನರಪಿ ಜನನಂ. ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು ನಮ್ಮ ಜೀವಿಯ ನಿಜವಾದ ಸಮಸ್ಯೆ. ಅದರಿಂದ ಹೊರಗೆ ಬರಬೇಕು ಅಂದ್ರೆ ನಾವು ಆ ರೀತಿಯಾಗಿ ಭಗವಂತ ಏನ್ ಹೇಳ್ತಾನೆ ಮುಂದೆ ಅನ್ನುವಂಥದ್ದನ್ನ ನೋಡೋಣ. ಇವತ್ತು ಅರ್ಜುನನ 5 ಪ್ರಶ್ನೆಗಳು, 5 ಕಾರಣಗಳು ಯುದ್ಧ ಮಾಡದೇ ಇರಲಿಕ್ಕೆ, ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಸಹಾನುಭೂತಿ, ನಾವು ದೇಹವಲ್ಲ, ಸಂತೋಷವಿಲ್ಲ ಅನ್ನೋದಕ್ಕೆ ಹೇಳ್ತಾನೆ, ನೀನು
ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯವನ್ನು ಮಾಡೋದು ನಿನಗೆ ಸ್ವರ್ಗ ಅಥವಾ ರಾಜ್ಯ ಸಿಗತ್ತೆ, ಇಲ್ಲ ಅಂದ್ರೆ ನಿನಗೆ ಅದಕ್ಕಿಂತ ದೊಡ್ಡ ಅಪಚಾರ ಬೇರೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ. ಪಾಪ ಚಟುವಟಿಕೆಗಳ ಬಗ್ಗೆ ಹೇಳ್ತಾನೆ. ಭಕ್ತಿಯಲ್ಲಿ ಯಾರು ಕರ್ತವ್ಯ ಅಂದ್ರೆ ಏನಾದ್ರೂ ಕೆಲಸವನ್ನ ಮಾಡ್ತಾರೆ ಅವರಿಗೆ ಪಾಪ ಅನ್ನುವಂಥದ್ದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ. ಕುಟುಂಬ ಸಂಪ್ರದಾಯದ ನಾಶ, ವರ್ಣಶಂಕರ. ನಾವು ಆದರ್ಶ ಪ್ರಾಯರಾದಾಗ ನಾವು ಎಲ್ಲವನ್ನ ಅಂದ್ರೆ ಆದರ್ಶರಾಗಿ ಮಾಡ್ಕೊಂಡಾಗ ನಮ್ಮ ನೆಕ್ಸ್ಟ್ ಜನರೇಷನ್ ಅದನ್ನ ತಿಳ್ಕೊಳ್ಳುತ್ತೆ. ಅದರಿಂದ ಆಗ ಇಂತಹ ಸಂದಿಗ್ಧತೆ ಬರುವುದಿಲ್ಲ. ನಿರ್ಣಯದ ಬಗ್ಗೆ ಹೇಳ್ತಾನೆ. ದೃಢ ನಿಶ್ಚಯದಿಂದ ನೀನು ಮಾಡು, ಸ್ವಾಮಿಯ ಭಗವಂತನಿಗೆ ಸೇವೆ ಅಂತ ಮಾಡು, ಮತ್ತೆ ಯಾವುದೇ ರೀತಿಯ ಕರ್ಮ ಅಪೇಕ್ಷೆ ಇಲ್ಲದೆ ಮಾಡು ಕೆಲಸವನ್ನ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅಂದ್ಕೊಂಡಿದ್ದೀನಿ. ಸಾರಿ, ಮಧ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ನನಗೆ. ಓಕೆ, ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹೇಗೆ ಹಾಕ್ಬೇಕು ಅಂದ್ರೆ ಮಾತಾಜಿ ಅವರು ಚಾಟ್ ಅಲ್ಲಿ ನಿಮಗೆ ಲಿಂಕ್ ಅಲ್ಲೇ ಹಾಕಿದ್ದಾರೆ. ಯಾರು ಹಾಕಿಲ್ಲ ಇವತ್ತು ದಯವಿಟ್ಟು ನೋಡಿ. ಚಾಟಿಗೆ ಹೋದಾಗ ಹರೇ ಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಹಾಕಿಲ್ಲ. ಇಲ್ಲ 10 ಸ್ಟೂಡೆಂಟ್ಸ್ ಅಷ್ಟೇ, 10 ಡ್ಯೂಟೀಸ್. ಎಲ್ಲರೂ ಹಾಕಿ 33 ಜನ ಇದ್ದೀರಾ. ಎಲ್ಲರೂ ಚಾಟ್ಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಮಾತಾಜಿ. ಅಲ್ಲಿ ಚಾಟ್ ಅಲ್ಲಿ ಈಗ ಚಾಟ್ ಅಲ್ಲಿ ಹೋಗಿ ಅಲ್ಲಿ ಆ ಲಿಂಕ್ ಮಾತಾಜಿ ಹಾಕಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಕಾಣಿಸ್ತೇನೆ. ಸ್ಕ್ರೀನ್ ಶೇರ್ ಮಾಡ್ತೇನೆ. 1 ಸೆಕೆಂಡ್. ನೋಡಿ ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ. ಈ ರೀತಿಯಾಗಿ ಬರುತ್ತೆ. ಆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಇಮೇಲ್ ID ಏನಿದೆಯೋ ಅದನ್ನೇ ಹಾಕಿ, ಇಲ್ಲ ಇಲ್ಲಿ ಇರೋದು ಏನಿದೆಯೋ ಅದನ್ನೇ ಕಾಪಿ ಮಾಡ್ಕೊಂಡು ಹಾಕಿ. ಈ ತರ ಇಲ್ಲ ಹಾಕಿ. ಅದ್ ಬರುತ್ತೆ ವಾಟ್ಸ್ಆಪ್ ಅಲ್ಲಿ. ಅಲ್ಲಲ್ಲ, ಜೂಮ್ ಅಲ್ಲಿ ಬರುತ್ತೆ. ಅದ್ ನಿಮ್ ಫೋನ್ ಅಲ್ಲಿ ಓಪನ್ ಆಗುತ್ತೆ. ನೇಮು ಹೇಳ್ತಾ ಇದೆ. ಆಮೇಲೆ ನಿಮ್ಮ ಫೋನ್ ನಂಬರ್ ಇಲ್ಲಿ ಬರುತ್ತೆ ಕೆಳಗಡೆ. ಓಕೆ, ಸೊ ಈ ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಇದೊಂದು ದಯವಿಟ್ಟು ಮಾಡಿ. ಎಷ್ಟು ಗಂಟೆಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ? 7 ಗಂಟೆದು ಅಂತ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ಅಟೆಂಡ್ ಮಾಡಿದೀರಾ ಇಲ್ಲ ಈಗ? ಮಾಡಿದ್ದೀನಿ, ನಿನ್ನೆನೆ ಮಾಡಿದ್ದೆವು. ಅದೇ ನಿನ್ನೆದು. ನ್ಯೂ ಜಾಯ್ನರ್ ಅಂತಾನೆ ಹಾಕಿ. ನ್ಯೂ ಜಾಯ್ನರ್ ಅಂತಾನೆ ಹಾಕಿ. ಓಕೆ, ಆಮೇಲೆ ಸಬ್ಮಿಟ್ ಅಂತ, ಪ್ರೆಸೆಂಟ್ ಅಂದ್ರೆ ಸಬ್ಮಿಟ್ ಅಂತ ಹಾಕಿ. ಸೊ ಈ ರೀತಿ ಮಾಡಿದಾಗ ಇಲ್ಲಿ ನಿಮ್ಮ ಅಟೆಂಡೆನ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ಓಕೆ, ಇಷ್ಟು ಮಾಡಿದ್ರೆ ಆಯ್ತು. ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ. ದೀಪಾ ಫಲ್ಗುನಿ ಮಾತಾಜಿ, ಸುಮತಿ ಮಾತಾಜಿ ಆಂಡ್ರೆಸ್ ಮಾಡಿದಿರ ಅಥವಾ ಅದು ಓದ್ಲಿಕ್ಕೆ ಅಂತ ಮಾಡಿರ್ಬೇಕಾ ಇಲ್ಲ ಗೊತ್ತಿಲ್ಲ. ಯಾರಿಗಾದ್ರೂ ಗುರುಜಿ, ಅದು ಝೂಮ್ ಅಲ್ಲಿ ಗ್ರೀನ್ ಮಾರ್ಕ್ ಬರುತ್ತಲ್ಲ ಅಷ್ಟೇ ಅಲ್ವಾ? ಏನಕ್ಕೆ ಗ್ರೀನ್ ಮಾರ್ಕ್? ಝೂಮ್ ಅಲ್ಲಿ ಗ್ರೀನ್ ಮಾರ್ಕ್ ಅಲ್ಲಲ್ಲ. ಈ ಚಾಟ್ ಅಲ್ಲಿ ಈ ಚಾಟ್ ಅಂತ ಇದೆಯಲ್ಲ ಆಪ್ಷನ್. ಅಲ್ಲ, ಅದು ನಾನು ಸ್ಟಾರ್ಟಿಂಗ್ ಜಾಯ್ನ್ ಆಗುವಾಗ್ಲೇ ಫಿಲ್ ಅಪ್ ಮಾಡಿದೆ. ಅದು ಸಾಕಾಗುದಿಲ್ವಾ? ಅಲ್ಲಲ್ಲ, ಅದು ರಿಜಿಸ್ಟ್ರೇಷನ್. ಅದಲ್ಲ. ಈಗ ಪ್ರತಿದಿನ ಕ್ಲಾಸಿಗೆ ಬರ್ತಾ ಇರುವ ಅಟೆಂಡೆನ್ಸ್. ಗೊತ್ತಾಗ್ಲಿಲ್ಲ ಅದು. ಹಲೋ, ನಮಸ್ತೆ ಸರ್. ಹೇಳಿ ಸರ್. ಅದು ಡಿವೋಟೆಡ್ ನೇಮ್ ಬಂದು ನಮ್ದೇ ಹಾಕ್ಬೇಕಾ? ಹೌದು, ನಿಮ್ಮ ಹೆಸರು. ಸರ್, ಅದು ನಿನ್ನೆ ಅದು ಕ್ವಿಜ್ ಇಂದು ಏನಾಯ್ತು ಅಂದ್ರೆ ನೀವು ಕಳ್ಸಿದ್ರಲ್ಲ ಸರ್, ಅದು ಅದ್ರಲ್ಲಿ ಲಾಸ್ಟಿಗೆ ಏನಾಯ್ತು ಅಂದ್ರೆ ನಾವು ಇಯರ್ಸ್ ಇದ್ ಮಾಡ್ತೀವಲ್ಲ 6 to 10 years ಆತರ. ಅದು ಓಕೆ ಆದ್ಮೇಲೆ ಕನ್ನಡ ಸೆಕೆಂಡ್ ಬಂತು. ಅದಾದ್ಮೇಲೆ ನಾನು ಅದು ಕ್ವಿಜ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಸರ್ ನಿನ್ನೆ. ಓಕೆ, ಇವತ್ತು ಮಾಡಿ. ಇನ್ನು ಟೈಮ್ ಇರುತ್ತೆ. ಓಕೆ, ಹೌದಾ? ಅದು ಸೆಕೆಂಡ್ ಬರ್ತಿದ್ಯಲ್ಲ ಸರ್, ಅದೇನ್ ಮಾಡೋದು? ನಿನ್ನೆ 0 day ಅಂತ ಬಂತು ನಿಮ್ದು ತೋರಿಸ್ದಾಗ ಅದ್ರಲ್ಲಿ. ಅದು ಮುಗಿಸ್ಕೊಂಡು ಫಸ್ಟ್ ಹೋಗಿ. ಅದು 0 day ಅಂತ ಬರ್ಲಿಲ್ಲ ಸರ್ ನಮ್ದ್ರಲ್ಲಿ. ಓಕೆ, ಸರಿ ಬಿಡಿ. ಡೈರೆಕ್ಟ್ ಆಗಿ ಫಸ್ಟ್ ಹೋಗಿದ್ಯಾ? ಸೆಕೆಂಡ್ ಹೋಗಿದೆ ಸರ್. ಅದು ಕನ್ನಡ ಸೆಕೆಂಡ್ ಅಂತ ಬರ್ತಾ ಇದೆ. ಹೌದಾ? ಓಕೆ, ಚೆಕ್ ಮಾಡಿ ನಾಳೆ ಒಂದ್ಸಲ ಅದನ್ನ ಚೆಕ್ ಮಾಡೋಣ. ಅಥವಾ 1 ಸೆಕೆಂಡ್ ಇರಿ. ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ ಸರ್. ಕ್ವಿಜ್ ಅದು ಲಿಂಕ್ ಬಂದಿಲ್ಲ ಪ್ರಭುಜಿ ನನ್ಗೆನ. ಅಲ್ಲಲ್ಲ, ಅದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೆ. ಕೆಳಗಿನ ಲಿಂಕಿಗೆ ಹೋಗಿ ಕ್ವಿಜ್ ಅನ್ನ ಮಾಡಿ ನಾನು ತೋರಿಸ್ತೇನೆ ನಿಮ್ಗೆ. ಮಾತಾಜಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರುತ್ತೆ ಮಾತಾಜಿ. ಓಕೆ, ನಾನು ಶೇರ್ ಮಾಡ್ತೇನೆ ಈಗ ಸ್ಕ್ರೀನ್ ಅನ್ನ.
ಈ ತರ ಬರುತ್ತೆ. ನೀವು ಕ್ವಿಜ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ ಅಲ್ವಾ? ಸೊ ಇಲ್ಲಿ ಏನ್ ಬರುತ್ತೆ, ಯಾರು ಲಾಗಿನ್ ಮಾಡಿಲ್ಲ ಇಲ್ಲಿ ಲಾಗಿನ್ ಟು ಎನ್ರೋಲ್ ಅಂತ ಬರುತ್ತೆ. ಸೊ ಲಾಗಿನ್ ಮಾಡುವಾಗ ಇಲ್ಲಿ ಇಲ್ಲಿ ಹೆಸರು ಮತ್ತೆ ಇದು ಹಾಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಈ ತರ ಲಾಗಿನ್ ಆದ್ಮೇಲೆ ಯು ಆರ್ ಕರೆಂಟ್ಲಿ ಲಾಗ್ಡ್ ಇನ್ ಅಂತ ಆಗಿದೆ. ಮತ್ತೆ ಸೆಲೆಕ್ಟ್ ಕೋರ್ಸ್, ಸೊ ಇಲ್ಲಿ 6 to 10 18 ಡೇಸ್ ಅಲ್ವಾ? ಅದೆಲ್ಲ ಕಂಪ್ಲೀಟ್ ಆಗಿ ನಂದು ಹಳೇದೆಲ್ಲ ಕಂಪ್ಲೀಟ್ ಆಗಿರೋದು. ಅಂಡರ್ಸ್ಟ್ಯಾಂಡಿಂಗ್ ಗೀತಾ 18. ಈಗ ನಿಮ್ದು ಯಾವುದು ಕಂಪ್ಲೀಟ್ ಆಗಿಲ್ಲ ಅದು ಬರುತ್ತೆ ಇಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಗೀತಾ 18 ಡೇಸ್ ಕಿಡ್ಸು ಲೆವೆಲ್ 1. ಅಂಡರ್ಸ್ಟ್ಯಾಂಡಿಂಗ್ ಗೀತಾ 18 ಯಾವುದರ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ನೋಡಿ ನಾವು ಅದನ್ನ ತೆಗೆದುಕೊಳ್ಬೇಕು. 1 ಸೆಕೆಂಡ್. ಕನ್ನಡದಲ್ಲಿ ಇರುತ್ತೆ. ಇಲ್ಲೋಯ್ತು ನೋಡಿ ಸರ್, ಇದ್ರ ಮೇಲ್ಗಡೆ ಕನ್ನಡ ಸೆಕೆಂಡ್ ವರ್ಷನ್. ಎಲ್ಲಿ? ಇನ್ನ ಕೆಳಗಡೆ ಬನ್ನಿ. ಇನ್ನೊಂದ್ ಕೆಳಗೆ ಇಲ್ಲಿದೆ ನೋಡಿ, ಸೆಕೆಂಡ್ ಒನ್ ಮೇಲೆ ಮೇಲ್ಗಡೆ ಸ್ಟೆಪ್ ಅಲ್ಲಿ ಸೆಕೆಂಡ್ ಒನ್. ಇಲ್ಲಿದೆ ನೋಡಿ. ಕನ್ನಡದಲ್ಲಿ ಅದು 12 ಅದೇ ಸೆಕೆಂಡ್ ವರ್ಷನ್ ಬಂತು. ಅರ್ಥ ಮಾಡಿಕೊಂಡು ವರ್ಷನ್ 2 ಇಟ್ಸ್ ಓಕೆ. ಓಕೆನಾ? ಅದೇನ್ ತೊಂದರೆ ಇಲ್ಲ. ವರ್ಷನ್ 2 ಅಂತ ಇದೆ, ಅದು ವರ್ಷನ್ 2 ಇರ್ಲಿ, ಏನ್ ತೊಂದರೆ ಇಲ್ಲ. ಟೇಕ್ ದಿಸ್ ಕೋರ್ಸ್ ಅಂದ್ಮೇಲೆ ಇಲ್ಲಿ ಚಾಪ್ಟರ್ 1. ಚಾಪ್ಟರ್ 1 ಬಂದಾಗ ಇಲ್ಲಿ ನೀವು ಈ ತರ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಕ್ವಿಜ್. ವೈದಿಕ ಆದೇಶಗಳ ಪ್ರಕಾರ ಎಷ್ಟು ರೀತಿಯ ಆಕ್ರಮಣಕಾರಿಗಳಿದ್ದಾರೆ 1.36 ಅಲ್ಲಿ ಇದೆ. ಅದು ಎಷ್ಟು ಅಂತ ನಾವು ಹೇಳಬೇಕು. 6, 3, 10. ಆಮೇಲೆ ಈ ಎಲ್ಲಾ ವಿಧ ದರ್ಜೆಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ನೋಡಿದಾಗ ಅರ್ಜುನನಿಗೆ ಏನಾಯಿತು? ಸಹಾನುಭೂತಿಯಿಂದ ಮುಳುಗಿದ. ಅರ್ಜುನನು ಗುಡಾಕೇಶ ಎಂದು ಏಕೆ ಕರೀತಾರೆ? ಅವನು ಇಂದ್ರಿಯ ಅಂದರೆ ನಿದ್ದೆಯನ್ನ ಗೆದ್ದವನಾಗಿರೋದ್ರಿಂದ ಅವನಿಗೆ ಗುಡಾಕೇಶ ಅಂತ ಹೇಳ್ತಾರೆ. ಆಮೇಲೆ ಕೃಷ್ಣನನ್ನು ಅಚ್ಯುತ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವನು ಚ್ಯುತಿ ಇಲ್ಲದವನು, ಸರ್ವೋಚ್ಚ, ಅಥವಾ ಅವನು ಡ್ಯಾಶ್ ಭಗವಂತ ಡ್ಯಾಶ್ ಆಗಿದ್ದಾನೆ. ಅಂದರೆ ತನ್ನ ಡ್ಯಾಶ್ಗಾಗಿ ತನ್ನನ್ನು ಅಂದ್ರೆ ಎಂದಿಗೂ ವಿಫಲವನಾಗಿ ಆಗುವುದಿಲ್ಲ. ಅವನು ಸರ್ವೋಚ್ಚ ಪ್ರಯತ್ನಗಳು ಎರಡು ಬರುತ್ತಾ ಸರ್? ಅತೀಂದ್ರಿಯ ಪ್ರಯತ್ನ ನಿಶ್ಚಿತಾರ್ಥ. ಎರಡು ಬರುತ್ತಲ್ಲ? ಹೌದು. ಅಲ್ಲಲ್ಲ, ಒಂದೇ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅವನು ಅತೀಂದ್ರಿಯ, ಅವನು ಡ್ಯಾಶ್ ಆಗಿದ್ದಾನೆ, ಅವನು ತನ್ನ ಎಂದಿಗೂ ವಿಫಲನಾಗುವುದಿಲ್ಲ. ಪ್ರಯತ್ನ ಮತ್ತು ಶಾಂತಿ. ಅಲ್ಲ, ಅತೀಂದ್ರಿಯ ಪ್ರಯತ್ನ ನಿಶ್ಚಿತ. ಧ್ವಜವನ್ನು ಹೊಂದಿರುವ ಅರ್ಜುನ ರಥದ ಯಾವುದರಿಂದ ಗುರುತಿಸಲ್ಪಟ್ಟಿದೆ? ಅದು ಹನುಮಂತ. ಕೃಷ್ಣ ಮತ್ತು ಅರ್ಜುನರ ಶಂಖೆಗಳ ಹೆಸರುಗಳೇನು? ಪಾಂಚಜನ್ಯ ಮತ್ತು ದೇವದತ್ತ. ಕೃಷ್ಣ ಋಷಿಕೇಶ ಅಂದ್ರೆ ಅವನು ಪ್ರತಿಯೊಂದು ಜೀವಿಗಳ ಇಂದ್ರಿಯಗಳು ಮತ್ತು ಮನಸ್ಸಿನ ನಿರ್ದೇಶಕ, ಇಂದ್ರಿಯಗಳ ಒಡೆಯ ಅಂತ. ಪಾಂಡವರ ವಿಜಯದ ಲಕ್ಷಣಗಳೇನು? ಪರಮ ಪುರುಷನ ಕೃಷ್ಣನ ಯುದ್ಧಭೂಮಿಯಲ್ಲಿ ಖುದ್ದಾಗಿ ಇರುವುದು. ಮೇಲಿನ ಎಲ್ಲವೂ ಆಗತ್ತೆ. ಇದು ಉತ್ತರ. ಅಗ್ನಿದೇವ ನೀಡಿದ ರಥ, ಇವೆಲ್ಲವೂ ಹೌದು. ಕೆಳಗಿನ ಯಾವ ಅಂಶಗಳು ದುರ್ಯೋಧನ ರಾಜಕೀಯ ನಡವಳಿಕೆಯನ್ನು ಚಿತ್ರಿಸುತ್ತವೆ? ದೃಷ್ಟದ್ಯುಮ್ನ ದ್ರುಪದನ ಮಗ ಎಂದು ಉಲ್ಲೇಖಿಸಿದನು, ದ್ರೋಣಾಚಾರ್ಯರನ್ನು ಪ್ರಚೋದಿಸುತ್ತಾನೆ. ಭೀಷ್ಮ ದೇವನನ್ನು ರಕ್ಷಿಸಲು ತನ್ನ ಸೈನ್ಯವನ್ನು ಇದಕ್ಕೆ ಎ ಮತ್ತು ಬಿ ಎರಡೂ ಆಗತ್ತೆ. ಅವನ ಮುಖ್ಯ ಉದ್ದೇಶ ಎಲ್ಲರೂ ಭೀಷ್ಮಾಚಾರ್ಯರಿಗೆ ಅಂದ್ರೆ ಅವರು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಇರತ್ತೆ. ಮತ್ತು ಅವನು ದೃಷ್ಟದ್ಯುಮ್ನ ಬಗ್ಗೆನೂ ದ್ರೋಣಾಚಾರ್ಯರಿಗೆ ತಿಳಿಸ್ಬೇಕಾಗಿತ್ತು. ಧೃತರಾಷ್ಟ್ರ ಮಾಮಕಾಹ ಪದದ ಮಹತ್ವವೇನು? ಮಾಮಕಾಹ ಅಂದ್ರೆ ನನ್ನವರು. ಅಲ್ಲಿ ಅವನು ದಾಯಾದಿ ಮತ್ಸರ್ಯವನ್ನ
ಮಾತ್ಸರ್ಯವನ್ನು ತೋರಿಸ್ತಾನೆ. ಅವನು ತನ್ನ ಮಕ್ಕಳು ಮಾತ್ರ ಕುರುವಂಶದವರೆಂದು ಹೇಳುತ್ತಾನೆ. ಮತ್ತೆ ಕೌರವರ ಕಡೆಗೆ ತನ್ನ ಆಂಶಿಕ ವರ್ತನೆಯನ್ನು ತೋರಿಸುತ್ತದೆ. ಅಂದ್ರೆ ಇಲ್ಲಿ ಡಿ ಮತ್ತೆ ಸಿ ಎರಡು ಆಗತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಿಲ್ಲಿ. ಸೊ ಯಾವುದೋ ಒಂದು ತಪ್ಪಾಗಿದೆ ನೋಡಿ. ಹರೇ ಕೃಷ್ಣ. ಓಕೆ, ಈಗ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ಚಾಪ್ಟರ್ 2ಗೆ. ಓಕೆ, ಅದು ಎರಡು ಒಂದೇ ದಿನ ಇರುತ್ತಾ ಸರ್? ಚಾಪ್ಟರ್ 1 ಆದ್ಮೇಲೆ ಚಾಪ್ಟರ್ 2 ಎರಡು ಕ್ಲಿಯರ್ ಮಾಡ್ಬೇಕಾ? ನೀವು ಮಾಡ್ಕೊಂತ ಹೋಗ್ಬೋದು ಯಾವಾಗ್ಲೂ. ಅಧ್ಯಾಯ ಮುಗಿದ ಮೇಲೆ ಮಾಡ್ಕೊಳ್ಳಿ. ಓಕೆ, ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ನೆಕ್ಸ್ಟ್ ಅಲ್ಲಿ ಇದ್ ಮಾಡ್ತೇವೆ. ಓಕೆನಾ? ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಗುರುಜಿ. ಹಾ ಹೇಳಿ ಮಾತಾಜಿ. ಗುರುಜಿ, ಇದು ಅಟೆಂಡೆನ್ಸ್ ಹಾಕೋದು, ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ. ನಾನು ಚಾಟ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಓಪನ್ ಆಗ್ತಾ ಇಲ್ಲ. ಯಾವ ತರ ಮಾಡೋದು ಅಟೆಂಡೆನ್ಸ್? ಚಾಟ್ ಅಲ್ಲಿ ಹೋಗಿ ಆ ಫಾರಮ್ಸ್ ಡಾಟ್ ಅಂತ ಇದೆಯಲ್ಲ, 1 ಸೆಕೆಂಡ್, ಎಲ್ಲಿದೆ ಜ್ಯೋತಿ ಮಾತಾಜಿದು ಈ ಫಾರ್ಮ್? ಅದು ಓಕೆ ಮಾಡ್ತಾ ಇದ್ದೀನಿ, ಕ್ಲಿಕ್ ಆಗ್ತಾ ಇಲ್ಲ. ಸುಚಿತ್ರ ಮಾತಾಜಿ ಹಾಕಿದ್ದಾರೆ. ಜ್ಯೋತಿ ಇನ್ನೊಂದ್ಸಲ ಹಾಕ್ತಾ ಇದ್ದೀನಿ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ. 1 ಸೆಕೆಂಡ್ ಹಾಗೇ ಇರಿ. ಈಗ ನಾನು ಇನ್ನೊಂದ್ಸಲ ಹಾಕ್ತೇನೆ ಅದನ್ನ. ಈಗ ಹಾಕ್ತೇನೆ ಚಾಟ್ ಅಲ್ಲಿ. ಈಗ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಓಪನ್ ಆಗತ್ತೆ ಅದು ಮಾತಾಜಿ. ಪ್ರಭುಜಿ, ಇದು ಕ್ವಿಜ್ ಲಿಂಕ್ ನಂದ್ರಲ್ಲೂ ಕೂಡ ಓಪನ್ ಆಗ್ತಿಲ್ಲ. ಓಪನ್ ಆಗತ್ತೆ, ಈಗ ತೋರಿಸಿದ್ನಲ್ಲ. ಇದು ಆಗ್ತಿಲ್ಲ, ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಾ ಇಲ್ವಾ? ಓಕೆ, ಜ್ಯೋತಿಲಕ್ಷ್ಮಿ ಮಾತಾಜಿ, ಜ್ಯೋತಿ ಮಾತಾಜಿ, ಸಾರಿ, ಹರೇ ಕೃಷ್ಣ, ಇದ್ದೀರಾ? ಹೋಗ್ಬಿಡ್ತಾರೆ, ಅವ್ರದ್ದು ಇಂಟರ್ನೆಟ್ ಇಶ್ಯೂ ಇದೆ. ಓಕೆ ಮಾತಾಜಿ, ನಂಬರ್ ಹಾಕಿ ನಿಮ್ದು. ನಮ್ ನಂಬರ್ ಓಕೆ, ಚಾಟಲ್ಲಿ ಹಾಕಿ. ಪ್ರಭುಜಿ, ಇದು ಅಟೆಂಡೆನ್ಸ್ ಓಪನ್ ಆಯ್ತು, ಬಟ್ ಇದು ಕ್ವಿಜ್ ಇಂದು ನಿನ್ನೆ ಓಪನ್ ಆಗಿತ್ತು, ಇವತ್ತು ಓಪನ್ ಆಗ್ತಿಲ್ಲ. ಇವತ್ತು ಆಗ್ತಾ ಇಲ್ವಾ? ಇಲ್ಲ ಪ್ರಭುಜಿ. ಏನ್ ಎರರ್ ಬರ್ತಾ ಇದೆ? ಕೋರ್ಸ್ ಇನ್ನು ಮುಗ್ದಿಲ್ಲ ಅಂತ ಬರ್ತಿದೆ. ಅರ್ಜುನ ವಿಷಾದ ಯೋಗನೇ ಕ್ಲಿಕ್ ಮಾಡಿದ್ದು ಕೋರ್ಟ್ 1, ಅದಿನ್ನ ಪ್ರೋಸೆಸ್ ಅಲ್ಲಿ ಇದೆ ಅಂತ ಬರ್ತಾ ಇದೆ. ಅದು ಮುಗ್ದಿಲ್ಲ ಅನ್ಸುತ್ತೆ. ಅದು ಮತ್ತೆ ವಾಪಸ್ ಕ್ಲಿಕ್ ಮಾಡಿ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡಿ ಅದನ್ನ. ನನ್ನದು ಓಪನ್ ಮಾಡಿಲ್ಲ ಗುರುಜಿ, ಓಪನ್ ಆಗ್ತಿಲ್ಲ. ಅದು ಕೋರ್ಸ್ 1 ಬರ್ತಾ ಇದೆ. ಅದು ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆಗಿದ್ದೀನಿ ಗುರುಜಿ, ನಿನ್ನೆನೆ ಆದೆ. ಹೌದಾ? ಓಕೆ, ಚೆಕ್ ಮಾಡೋಣ ಮಾತಾಜಿ. ನನ್ನ ನಂಬರ್ ಇದೆಯಲ್ಲ, ನನ್ನ ನಂಬರು ವಾಟ್ಸ್ಆಪ್ ಅಲ್ಲಿ ಇದೆ. ನನ್ನ ನಂಬರ್ ನನಗೆ ಮೆಸೇಜ್ ಮಾಡಿ ನಿಮ್ದು, ಆಮೇಲೆ ಚೆಕ್ ಮಾಡ್ತೀನಿ ನಾನು ನಾಳೆ. ಓಕೆ ಓಕೆ ಪ್ರಭುಜಿ. ಪ್ರಭುಜಿ, ನಾನು ಇನ್ನೊಂದು ಕ್ವಶನ್ ಕೇಳ್ಬೇಕಿತ್ತು. ಹೇಳಿ. ಪ್ರಭುಜಿ, ನನಗ್ ತುಂಬಾ ಅಂದ್ರೆ ತುಂಬಾನೇ ಕೋಪ ಜಾಸ್ತಿ. ಮೂಗಿನ ತುದಿಲೇ ಇರುತ್ತೆ. ಈಗ ಯಾರಾದ್ರೂ ಏನಾದ್ರು ಹೇಳಿದ ತಕ್ಷಣ ರಿಟರ್ನ್ ಶಾಂತಿಯಿಂದ ಅಂತ ಉತ್ತರ ಕೊಡಲ್ಲ. ಸಡನ್ ರಿಟರ್ನ್ ಆಗಿ ಹೆಂಗೆ ಅಂದ್ರೆ ರಫ್ ಆಗಿ ನಾನು ಆನ್ಸರ್ ಮಾಡೋದ್ ಜಾಸ್ತಿ. ಅದನ್ನ ಕಮ್ಮಿ ಮಾಡ್ಕೊಳಕೋಸ್ಕರನೇ ಅಂತಾನೆ ನಮ್ ಪಾರ್ಟ್ನರ್ ಒಬ್ರು ಈ ಲಿಂಕ್ ಕಳ್ಸಿದ್ರು. ಇದನ್ ಕೇಳು ಕಮ್ಮಿ ಆಗತ್ತೆ ಅಂತ. ನಿಜವಾಗ್ಲೂ ನಂಗೆ ಕಮ್ಮಿ ಆಗುತ್ತಾ? ಯೋಚನೆ ಮಾಡೋ ಶಕ್ತಿ ಅಂತ ನಿಜವಾಗ್ಲೂ ನನ್ ಮೊದ್ಲಿಲ್ಲ. ಅಟ್ಲೀಸ್ಟ್ ಅದನ್ನ ನೀವು ಗುರುತಿಸ್ಕೊಂಡಿದ್ದೀರಿ. ಅದಕ್ಕೆ ನಿಮಗೆ ಒಂದು ಏನೋ ತುಂಬಾ ಗುರುಜಿ ಅವರೇ, ಅವರು ಗುರ್ತಿಸ್ಕೊಂಡಿರೋದಲ್ಲ, ಅದನ್ನು ನಾವು ಎಲ್ಲಾ ಸಹ ಶಿಕ್ಷಕರು ಅವರಿಗೆ ಗುರ್ತ್ ಮಾಡಿರೋದು. ಅಟ್ಲೀಸ್ಟ್ ಭಗವದ್ಗೀತೆ ಅವರು ಕಡಿಮೆ ಆಗ್ತಾರೆ ಅಂತ. ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀರಾ? ಓಕೆ ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ನೋ ಪ್ರಾಬ್ಲಮ್. ಹರೇ ಕೃಷ್ಣ ಗುರುಜಿ. ಮಾತಾಜಿ ಯಾರು ಏನೇ ಹೇಳಿ, ದಯವಿಟ್ಟು ಭಗವದ್ಗೀತೆ ನನ್ನ ಜೊತೆ ಇರಿ. ಆಮೇಲೆ ನಿಮಗೆ ಇನ್ನೂನು ಚಾಲೆಂಜಸ್ ಇದ್ರೆ ನನಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಏನು ಇಲ್ಲ, ಭಗವದ್ಗೀತೆ ಮುಗಿಬೇಕಾದ್ರೆ 18 ಅಧ್ಯಾಯ ಮುಗಿಬೇಕು. ಈ ಪೂರ್ತಿ ಅಧ್ಯಾಯವನ್ನ ಕೇಳಿಸ್ಕೊಂಡ ಮೇಲೆ ಹೇಗೆ ನೀವು ಅಂದ್ರೆ ಹೇಗೆ ಮನಸ್ಸನ್ನ ಹಿಡಿತದಲ್ಲಿ ತರಬಹುದು ಅನ್ನುವಂಥದ್ದನ್ನ ಅದು ಆಟೋಮೆಟಿಕಲಿ ಗೊತ್ತಾಗುತ್ತೆ. ಆದ್ಮೇಲೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, 17 ಚಾಪ್ಟರ್ 17 ಚಾಪ್ಟರ್ಸ್ ಆಗ್ಬೇಕು. 17 ಚಾಪ್ಟರ್ಸ್ ಆದ್ಮೇಲೆನೆ, ಯಾಕೆಂದ್ರೆ ನಾನು ಯಾವುದೇ ಸಮಸ್ಯೆಗೆ ಉತ್ತರ ಕೊಡುವಂತಹ ಯಾವುದೇ ಜ್ಞಾನಿ ಅಲ್ಲ, ಆಯ್ತಾ? ನಿಮ್ಮ ಯಾವ ಸಮಸ್ಯೆಗೂ ನನ್ನ ಹತ್ರ ಪರಿಹಾರ ಇಲ್ಲ. ಭಗವದ್ಗೀತೆಯಲ್ಲಿ ಪರಿಹಾರ ಇದೆ, ಅದನ್ನ ನೀವು ಕಂಡುಕೊಳ್ಳಬೇಕು. ಕೃಷ್ಣ ಏನ್ ಹೇಳಿದ್ದಾನೆ ಅದ್ರ ಮೇಲೆ. ಸೊ ನಾನು ನಿಮಗೆ ಯಾವ ಪರಿಹಾರವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ದಯವಿಟ್ಟು ನಾನು ಹೇಳೋದೇನು,
ಹಾ ಎಲ್ಲಾ ಗುರೂಜಿ. ಭಗವದ್ಗೀತೆ ಎಲ್ಲಾ ಅಧ್ಯಾಯವನ್ನ ಕೇಳಿ ನಿಮಗೆ ಸೊಲ್ಯೂಷನ್ ಸಿಗತ್ತೆ. ಹಾ. ಓಕೆ, ಹಲೋ ಹರೇ ಕೃಷ್ಣ. ಗುರುಜಿ. ಹೇಳಿ ಮಾತಾಜಿ. ಗುರುಜಿ ಅದು ನೆನ್ನೆದು ಶ್ವೇತಾ ಮಾತಾಜಿ ಹೇಳಿ. ಹಲೋ ಗುರುಜಿ, ಅದು ನೆನ್ನೆದು ಲಿಂಕ್ ಕಳ್ಸಿದ್ರಲ್ಲ ಕ್ವಿಜಿಂದು, ಹಾ, ಅದು ಇಲ್ಲ ಇವತ್ ಕಳಿಸ್ತೀರಾ ಗುರುಜಿ? ಮತ್ತೆ ಹೌದು ಹೌದು, ವಾಟ್ಸಪ್ ಅಲ್ಲಿ ಹಾಕಿದ್ ಗುರುಜಿ. ವಾಟ್ಸ್ಆಪ್ ನನ್ ಅಲ್ಲೇ ಕ್ಲಾಸ್ ಅಟೆಂಡ್ ಹಾಕಿದ್ದಾರೆ. ಆಯ್ತು, ಕ್ಲಾಸ್ ಮುಗೀತು. ಹಾಕ್ತೀರಾ ಗುರುಜಿ? ಹಾ, ವಾಟ್ಸ್ಆಪ್ ಅಲ್ಲಿ ಹಾಕ್ತೇವೆ, ಕ್ವಿಸ್ ಲಿಂಕ್ ಮತ್ತೆ ಹಾಕ್ತೇವೆ. ಹಾಕಿ ಗುರುಜಿ. ಸರಿ ಹಾಕಿ ಗುರುಜಿ, ಆಯ್ತು. ಒಳ್ಳೆದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವೃಂದಕ್ಕೆ ಜಯವಾಗಲಿ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಜಯ ಧನ್ಯವಾದಗಳು ಜಯ. ಹರೇ ಮತ್ತೊಮ್ಮೆ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ. ಚೆನ್ನಾಗಿತ್ತು ಗುರುಜಿ, ಥ್ಯಾಂಕ್ ಯು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಗುರುಜಿ ಹರೇ ಕೃಷ್ಣ. ಸರಳವಾಗಿತ್ತು, ಗುರುಜಿ ಸರಳವಾಗಿತ್ತು. 108 ಸರಿ ಹರೇ ಕೃಷ್ಣ ಅಂತ ಹೇಳಿದ್ರಿ ಗುರುಜಿ. 108 ಸಲ ಹೇಳೋದು. ಮಾಡೋಣ ಒಂದು, ಎಲ್ಲರೂ ಜಪ ಮಾಡೋಣ. ಈಗ ನನ್ನ ಜೊತೆ ಇರಿ ಹಾಗೇನೆ. ಸರಿ, ನನ್ನ ಹತ್ರ ಅದೇ ವೇಟ್ ಮಾಡ್ತಾ ಇದ್ದೀನಿ. ಜಪಮಾಲೆ ಇದೆಲ್ಲ ಲೇಟ್ ಆಯ್ತಲ್ಲ ಅನ್ನೋದಕ್ಕೋಸ್ಕರ ಮಾಡ್ಬಿಡೋಣ ಒಂದ್ಸಲ. ಅವರು ಪಾಪ ಮಾಡೋಣ ಅಂತ ಇದ್ ಮಾಡ್ಕೊಂಡೆ. ಒಂದ್ ಸೆಕೆಂಡ್. ಜಪಮಾಲೆ ಇದೆ ನನ್ನ ಹತ್ರ ಇಲ್ಲಿ. ಈಗ ಜಪಮಾಲೆ ಹಿಡ್ಕೊಂಡು ಜಪ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ. ಈ ಜಪವನ್ನ ಮಾಡ್ಲೇಬೇಕು ಖಂಡಿತವಾಗಿಯೂ ಪ್ರತಿಯೊಬ್ಬರು. ಇವತ್ತಿನಿಂದ ದಯವಿಟ್ಟು ಮಾಡಿ. ಹೇಗೆ ಅಂದ್ರೆ, ಈ ಜಪಮಾಲೆ ಹೇಗಿರುತ್ತೆ ಅಂದ್ರೆ, ಇದು ನೋಡಿ, ಜಪ ಬ್ಯಾಗ್ ಇದೆ. ಇಲ್ಲಿ ಈ ತರ ಮಾಲೆ ಇರುತ್ತೆ, ತುಳಸಿ ಮಾಲೆ. ಇದರಲ್ಲಿ ಕೃಷ್ಣಮಣಿ ಇದೆ. ಈ ಕೃಷ್ಣಮಣಿಯನ್ನ ಈ ಇಂಡೆಕ್ಸ್ ಫಿಂಗರ್ ಇಂದ ಆ ಜಪಮಾಲೆ ಮುಟ್ಟಬಾರದು. ಈ ತರ ಇಟ್ಕೋಬೇಕು, ಈ ತರ ಇಟ್ಕೋಬೇಕು. ಕಾಣಿಸ್ತಾ ಇದೆಲ್ಲ ಎಲ್ರಿಗೂ? ಈ ತರ ಇಟ್ಕೋಬೇಕು. ಈ ತರ ಇಟ್ಕೊಂಡು ಈ ಕೃಷ್ಣಮಣಿ ಇಟ್ಕೊಂಡು ನಾವೇನ್ ಮಾಡ್ತೇವೆ, ಪಂಚತತ್ವ ಮಂತ್ರ ಹೇಳ್ತೇವೆ. ಪಂಚತತ್ವ ಮಂತ್ರ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ ಎಷ್ಟು ಹೇಳ್ಬಿಟ್ಟು, ಆಮೇಲೆ ಮತ್ತೆ ಈ ಮಧ್ಯದ ಬೆರಳ ಮೇಲೆ ಇಟ್ಬಿಟ್ಟು ಈ ಥಂಬಿಂದ ಅಂದ್ರೆ ಈ ಹೆಬ್ಬೆರಳಿಂದ ನಮ್ ಕಡೆ ಎಳ್ಕೊಳ್ತಾ ಹೋಗ್ತದೆ. ಈ ತರ ಮಾಡ್ಕೊಳ್ತಾ ಹೋಗ್ಬೇಕು ಜಪ ಮಾಡುವಾಗ. ಆಮೇಲೆ ಅದು ಕೊನೆಗೆ ಇಲ್ಲಿ ಬರುತ್ತೆ, ಹಿಂಗ್ ಬಂದು 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 ಈ ಎಂಡಿಗೆ ಬರುತ್ತಲ್ಲ. ಈ ಎಂಡಿಗೆ ಬಂದ ಮೇಲೆ ಮತ್ತೆ ಕ್ರಾಸ್ ಮಾಡೋದಲ್ಲ, ಮತ್ತೆ ಅದನ್ನ ಉಲ್ಟಾ ಮಾಡ್ಬೇಕು, ತಿರ್ಗಿಸ್ಕೋಬೇಕು. ಮತ್ತೆ ತಿರ್ಗಿಸ್ಕೊಂಡು ಮತ್ತೆ ಪಂಚತತ್ವ ಮಂತ್ರ ಹೇಳ್ತೇವೆ ನಾವು. ಇದು ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಈ ರೀತಿ ಹೇಳಿ ಮತ್ತೆ ಈಗ ನಾವೊಂದು 108 ಬಾರಿ ಜಪ ಮಾಡೋಣ. ಓಕೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ,
हरे राम 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 हरे 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 कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे राम राम हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे राम राम हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे राम राम हरे हरे कृष्ण 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 हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे राम राम हरे हरे कृष्ण 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 हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे राम राम हरे हरे कृष्ण 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 हरे राम 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 हरे हरे कृष्ण 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 हरे राम 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 हरे कृष्ण 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 हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे राम 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 हरे हरे कृष्ण कृष्ण हरे राम 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 हरे कृष्ण 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 हरे राम 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 हरे हरे कृष्ण 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 हरे राम 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 हरे कृष्ण 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 हरे राम 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 हरे हरे कृष्ण 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 हरे राम 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 हरे कृष्ण 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 हरे राम 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 हरे कृष्ण वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಇಲ್ಲಿ ಬಂದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಶುಭರಾತ್ರಿ. ನಾಳೆ ಮತ್ತೆ ಭೇಟಿಯಾಗೋಣ. ಕರ್ಮಯೋಗ ನಾಳೆ ಧನ್ಯವಾದ. ಧನ್ಯವಾದ.